ಅಸಾಧ್ಯ ಸಾಧಕ ಸ್ವಾಮಿನ್ನ ಸಾಧ್ಯಂ ತವ ಕಿಂ ಪ್ರಭೋ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಸಪರಿವಾರ ಶ್ರೀ ಪಂಚಮುಖೇ ಆಂಜನೇಯ ಸ್ವಾಮಿನೇ ನಮಃ. ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ಇವತ್ತಿನ ಹನುಮಗಿರಿ ಕ್ಷೇತ್ರದಲ್ಲಿ ನಡೆಯುವಂಥ ಬ್ರಹ್ಮಕಲಶದ ಪೂರ್ವಭಾವಿಯಾಗಿ ಮಾಡಿಕೊಳ್ಳುವಂಥ ಭಕ್ತರ ಸಮಾವೇಶ ಸಭೆ ಹಾಗೂ ಇವತ್ತಿನ ಆ ಬ್ರಹ್ಮಕಲಶದ ಲಾಂಛನ ಬಿಡುಗಡೆಯ ಕಾರ್ಯಕ್ರಮವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಆ ಕಾರ್ಯದಲ್ಲಿ ಯಾವುದೇ ರೀತಿಯಾದಂಥ ವಿಘ್ನಗಳು ಬಾರದಂಥ ರೀತಿಯಲ್ಲಿ ಶ್ರೇಯಸ್ಸಿನೊಂದಿಗೆ ಆ ಕಾರ್ಯ ಸಂಪನ್ನವಾಗಬೇಕು. ತನ್ಮೂಲಕ ಎಲ್ಲರೂ ಸಹಿತ ಒಟ್ಟಾಗಿ ಸೇರಿಕೊಂಡು ಆ ಬ್ರಹ್ಮಕಲಶಕ್ಕೆ ಯಾವುದೇ ರೀತಿಯಾದಂಥ ವಿಘ್ನಗಳು ಎದುರಾಗದಂಥ ರೀತಿಯಲ್ಲಿ ಸರ್ವ ಶ್ರೇಯಸ್ಸಿನೊಂದಿಗೆ ಆ ಎಲ್ಲ ಕಾರ್ಯಗಳು ಸಹಿತ ಸಂಪನ್ನವಾಗಲಿಕ್ಕೆ ಆಂಜನೇಯ ಸ್ವಾಮಿ ದೇವರು ಅನುಗ್ರಹ ಮಾಡುವಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇದೇ ಸಭಾಂಗಣದಲ್ಲಿ ಪ್ರಥಮ ಸಭೆಯನ್ನು ಹಮ್ಮಿಕೊಂಡಿದ್ದೆವು. ಆ ಸಭೆಯಲ್ಲಿ ತುಂಬ ಜನ ಭಾಗವಹಿಸುವ ಮೂಲಕ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ನೇತೃತ್ವವನ್ನು ಯಾರು ವಹಿಸಿಕೊಳ್ಳುವಂಥದ್ದು ಅಂತೇಳಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಈ ಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ದೇವಸ್ಥಾನಗಳ ಒಂದು ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರದ ನೇತೃತ್ವ ವಹಿಸಿಕೊಂಡಿರುವಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಸನ್ಮಾನ್ಯ ನಳಿನ್ ಕುಮಾರ್ ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಬ್ರಹ್ಮಕಲಶೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಈ ಹನುಮಗಿರಿಯ ಬ್ರಹ್ಮಕಲಶೋತ್ಸವ ಕೇವಲ ಹನುಮಗಿರಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತ ಆಗಬಾರದು. ಆ ಮೂಲಕ ಒಂದು ಸಮಾಜದಲ್ಲಿ ಒಂದು ಜಾಗೃತ ಸಮಾಜ ನಿರ್ಮಾಣ ಆಗಬೇಕು. ಎಲ್ಲ ಮನೆಗಳಲ್ಲಿ ಕೂಡ ಒಂದು ದೇವರ ಸ್ಮರಣೆಗಳು ನಿತ್ಯ ಇರಬೇಕು. ಆ ಹಿನ್ನೆಲೆಯಲ್ಲಿ ಇಡೀ ಸಮಾಜದ ಎಲ್ಲ ಹಿಂದೂಗಳು ಒಟ್ಟಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ರೀತಿ ಒಂದು ಸಮಾಜಕ್ಕೆ ಒಂದು ಬ್ರಹ್ಮಕಲಶೋತ್ಸವ ಇದ್ದರೆ ಹೇಗೆ ಇರಬೇಕು ಅಂತ ಹೇಳುವ ಸಂದೇಶ ಕೊಡಬೇಕು ಅಂತ ಹೇಳುವ ನೆಲೆಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಅದಕ್ಕೆ ಹಿರಿಯರ ನಮ್ಮ ಕ್ಷೇತ್ರ ತಂತ್ರಿಗಳು ಬ್ರಹ್ಮಶ್ರೀ ರವಿಶ ತಂತ್ರಿಗಳ ಮಾರ್ಗದರ್ಶನ, ಅದೇ ರೀತಿಯಲ್ಲಿ ಸಮಿತಿ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ತುಂಬ ವಿಶೇಷ ಹುದ್ದೆಯನ್ನು ಮಾತಾಡುವುದಿಲ್ಲ. ನಮಗೆ ಕ್ಷೇತ್ರದಲ್ಲಿ 9, 10, 11, 12 4 ದಿವಸಗಳ ಕಾಲ ಬ್ರಹ್ಮಕಲಶೋತ್ಸವ ನಡೆಯುವಂಥದ್ದು. ಈ ಸಂದರ್ಭದಲ್ಲಿ ಕೋಟಿ ರಾಮ ತಾರಕ ಜಪಯಜ್ಞವನ್ನು ಮಾಡಬೇಕು. ಆ ಮೂಲಕ ಎಲ್ಲ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈ ಭಾಗದ ಎಲ್ಲ ಹಿಂದೂಗಳು ಭಾಗವಹಿಸುವಂಥ ವ್ಯವಸ್ಥೆಗಳು ಆಗಬೇಕು ಅಂತ ಹೇಳುವ ನೆಲೆಯಲ್ಲಿ ರಾಮ ತಾರಕ ಕೋಟಿ ಜಪಯಜ್ಞವನ್ನು ಒಂದು ಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಈ ಯಾಗದಲ್ಲಿ ಜಪವನ್ನು ಮಾಡುವಂಥವ್ರು ಯಾರು ಅಂತ ಹೇಳಿದರೆ ಎಲ್ಲ ರಾಮ ಭಕ್ತರು ಜಪವನ್ನು ಮಾಡುವಂಥದ್ದು. ಅದೇ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ದೇವರ ಪ್ರತಿಷ್ಠೆ ಆಗಿ 2 ವರ್ಷ ಆಯಿತು. ಪ್ರಥಮ ಬ್ರಹ್ಮಕಲಶ ನಡೆದು 2ನೇ ವಾರ್ಷಿಕೋತ್ಸವ ಕೂಡ ನಡೆದಿದೆ. ಈ ವರ್ಷ ಅಲ್ಲಿ ನಮ್ಮ ಹೆಮ್ಮೆಯ ಭಗವಧ್ವಜ ಇವತ್ತು ಅಲ್ಲಿ ಪ್ರತಿಷ್ಠಾಪಿಸಿದೆ. ಆ ಹಿನ್ನೆಲೆಯಲ್ಲಿ ಅಯೋಧ್ಯೆಯಿಂದ ರಾಮಜ್ಯೋತಿಯನ್ನು ಕ್ಷೇತ್ರಕ್ಕೆ ತಂದು ಯಾಗವನ್ನು ಸಂಪನ್ನಗೊಳಿಸಬೇಕು ಅಂತ ಹೇಳುವಂಥ ಯೋಜನೆ ಮಾಡಿಕೊಂಡು ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡಿದೆ. ಅಲ್ಲಿಂದ ಅಯೋಧ್ಯೆಯ ಮೂಲ ಮಂದಿರದಲ್ಲೇ ರಾಮನ ಜ್ಯೋತಿಯನ್ನು ತರುವಂಥದ್ದು. ಆ ರಾಮನ ಜ್ಯೋತಿಯನ್ನು ತರುವಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇರುವಂಥ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನಗಳ ಮೂಲಕ ಅಲ್ಲಿಗೆ ಕ್ಷೇತ್ರದಿಂದ ಒಂದು ದೀಪವನ್ನು ಕೊಟ್ಟು ಆ ದೀಪದಿಂದ ಆ ಊರಿನ ಎಲ್ಲ ಮನೆಯವರು ಕೂಡ ಆ ರಾಮನ ಜ್ಯೋತಿಯನ್ನು ಮನೆಗೆ ಕೊಂಡೋಗಬೇಕು ಅಂತ ಹೇಳುವಂಥ ಕಲ್ಪನೆಯಲ್ಲಿ ಅದನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ರಾಮ ಜಪ, ಅದೇ ರೀತಿ ರಾಮ ಜ್ಯೋತಿ ಎಲ್ಲ ಮನೆಗಳಿಗೆ ಹೋಗುವಂಥದ್ದು. ಜೊತೆಯಲ್ಲಿ
ಈ ಸಂದರ್ಭದಲ್ಲಿ ವಿಶೇಷ ಭಜನಾ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅಂತ ಹೇಳುವಂಥದ್ದಲ್ಲಿ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಷ್ಟೆಲ್ಲ ಆಗುವಾಗ ಭಕ್ತಾದಿಗಳು ಕೂಡ ರಾಮದೇವರಿಗೆ, ಹನುಮಂತ ದೇವರಿಗೆ ಏನಾದರೂ ಸಮರ್ಪಣೆ ಮಾಡಬೇಕು ಅಂತ ಹೇಳುವಂಥ ನೆಲೆಯಲ್ಲಿ ಲಕ್ಷೋತ್ತರ ನಾಳಿಕೆಯರ ಸಮರ್ಪಣೆಯನ್ನು ಮಾಡುವಂಥ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದೆ. ಎಲ್ಲ ಭಕ್ತಾದಿಗಳು ಪ್ರತಿಯೊಬ್ಬ ಭಕ್ತಾದಿಗಳು ರಾಮನಿಗೆ ಒಂದು, ಅದೇ ರೀತಿಯಲ್ಲಿ ಹನುಮಂತನಿಗೆ ಒಂದು ತೆಂಗಿನಕಾಯಿಯನ್ನು, ಸುಲಿಯದ ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡಬೇಕು. ಆ ರೀತಿಯಲ್ಲಿ ವಿಶಿಷ್ಟವಾಗಿ ಎಲ್ಲ ಭಕ್ತಾದಿಗಳು ಕೂಡ ಕ್ಷೇತ್ರದಲ್ಲಿ ಭಾಗವಹಿಸುವಂಥ ವ್ಯವಸ್ಥೆಗಳು ಮತ್ತು ದೇವರಿಗೆ ಸಮರ್ಪಣೆ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳುವಂಥ ಯೋಜನೆಯನ್ನು ಮಾಡಿಕೊಂಡಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅದು ಸಾಕಾರಗೊಳ್ಳಬೇಕು ಅಂತಿದ್ದರೆ ಜನ ಅದಕ್ಕೆ ತುಂಬ ಸ್ಪಂದನೆ ಬೇಕಾಗ್ತದೆ, ಜನರು ಭಾಗವಹಿಸಬೇಕು. ಅದೇ ರೀತಿ ಭಕ್ತಾದಿಗಳ ಒಂದು ದೊಡ್ಡ ಸಮೂಹ ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು 60 ಗ್ರಾಮ ಸಮಿತಿಗಳನ್ನು ರಚನೆ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿಕೊಂಡು ಇವತ್ತಿಗೆ 24ನೇ ತಾರೀಕಿಗೆ 60 ಗ್ರಾಮ ಸಮಿತಿ ರಚನೆ ಮಾಡಬೇಕು ಅಂತ ಯೋಜನೆ ಇತ್ತು. ಆದರೆ ನಮಗೆ ಬೇರೆ ಬೇರೆ ಕಾರಣಗಳಿಂದ ಆಗಲಿಲ್ಲ. ಪುತ್ತೂರು ತಾಲೂಕಿನ ಭಾಗ, ಅದೇ ರೀತಿಯಲ್ಲಿ ಬಂಟ್ವಾಳದ ತಾಲೂಕಿನ ಸ್ವಲ್ಪ ಭಾಗ, ಸುಳ್ಯ ತಾಲೂಕಿನ ಸ್ವಲ್ಪ ಭಾಗ, ಮತ್ತು ಇದು ಗಡಿ ಪ್ರದೇಶದಲ್ಲಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ಹನುಮಗಿರಿಗೆ ಹತ್ತಿರ ಇರುವಂಥ ಕೇರಳದ ಒಂದು 6-7 ಗ್ರಾಮಗಳ ಭಾಗಗಳೆಲ್ಲ ಸಮಿತಿಯನ್ನು ರಚನೆ ಮಾಡುವಂಥ ಯೋಚನೆ ಮಾಡಿಕೊಂಡು ಇವತ್ತಿಗೆ 60 ಗ್ರಾಮ ಸಮಿತಿ ರಚನೆ ಆಗಬೇಕು. ಆದರೆ ನಮಗೆ 40 ಗ್ರಾಮ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಆಯಿತು. ಈ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಸನ್ಮಾನ್ಯ ಸಾಜ ರಾಧಾಕೃಷ್ಣ ಆಳ್ವರ ನೇತೃತ್ವದಲ್ಲಿ ಗ್ರಾಮ ಸಮಿತಿ ರಚನೆ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದು, ಅದರಲ್ಲಿ ಒಳ್ಳೆಯ ಸ್ಪಂದನೆಗಳು ಸಿಕ್ಕಿದೆ. ತುಂಬ ಸಂತೋಷ ಆದಂಥ ವಿಚಾರ ಅಂತ ಹೇಳಿದರೆ, ಯಾವುದೇ ಒಂದು ಗ್ರಾಮದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಸಮಿತಿಯಲ್ಲಿ ನನಗೆ ಜವಾಬ್ದಾರಿ ಬೇಡ ಅಂತ ಹೇಳುವಂಥ ಜನಗಳು ಸಿಗಲಿಲ್ಲ. ಎಲ್ಲರೂ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮಗೆ ಮೊದಲೇ ಪೂರ್ವ ನಿರ್ಧರಿಸಿದ ದಿವಸದಲ್ಲಿ ಇವತ್ತು 24ನೇ ತಾರೀಕಿನ ದಿವಸ ನಾವು ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ಕರೆಯುವಂಥ ಒಂದು ಯೋಚನೆಯನ್ನು ಮಾಡಿದ್ದು. ಆ ಹಿನ್ನೆಲೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಬ್ರಹ್ಮಕಲಶೋತ್ಸವದ ಒಟ್ಟಿಗೆ ರಾಮ ತಾರಕ ಜಪಯಜ್ಞ, ರಾಮ ಜ್ಯೋತಿ, ಅದೇ ರೀತಿ ಲಕ್ಷೋತ್ತರ ನಾಳಿಕೆಯರ ಸಮರ್ಪಣೆ, ಭಜನಾ ಕಾರ್ಯಕ್ರಮಗಳು ಮತ್ತು ಮಹಿಳಾ ಸಮಿತಿಗಳನ್ನು ರಚನೆ ಮಾಡುವಂಥ ವ್ಯವಸ್ಥೆಗಳು ಮಾಡಿದ್ದೇವೆ. ಜೊತೆಯಲ್ಲಿ ಸಾಮಾಜಿಕ ಜಾಲತಾಣಗಳ ಒಂದು ರಚನೆಯನ್ನು ಅದಕ್ಕೆ ಕೂಡ ಸಂಚಾಲಕರನ್ನು ಮಾಡಿ ಎಲ್ಲ ರೀತಿಯಲ್ಲಿ ಸಹ ಗ್ರಾಮಗಳಲ್ಲಿ ಒಬ್ಬೊಬ್ಬ ಸಂಚಾಲಕರನ್ನು ಮಾಡಿದ್ದೇವೆ. ನಮಗೆ ಎಲ್ಲ ಸಮಿತಿಗಳನ್ನು ಇವತ್ತು ಪೂರ್ಣಗೊಳಿಸಲಿಕ್ಕೆ ಆಗಲಿಲ್ಲ. ತುಂಬ ಸಮಿತಿಗಳು ಇನ್ನೂ ರಚನೆ ಆಗಲಿಕ್ಕೆ ಬಾಕಿ ಇದೆ. ಜೊತೆಯಲ್ಲಿ ಮಹಿಳಾ ಸಮಿತಿಯ ರಚನೆ ಕೂಡ ಕೇಂದ್ರ ಸಮಿತಿಯಿಂದ ಆಗಲಿಲ್ಲ. ಈ ಎಲ್ಲ ಸಂದರ್ಭದಲ್ಲಿ ನಾವು ಎಲ್ಲರನ್ನ ಒಂದು ಅಭಿನಂದನೆ ಸಲ್ಲಿಸುವುದರ ಜೊತೆಯಲ್ಲಿ ನಮ್ಮ ಈಗ ಏನು ಗ್ರಾಮ ಸಮಿತಿಗಳು ರಚನೆ ಆಗಿದೆ, ಒಂದು ಗ್ರಾಮ ಸಮಿತಿಯಲ್ಲಿ ಒಬ್ಬೊಬ್ಬರ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಈಗ ಹೇಳಿದ ವಿಚಾರಗಳಿಗೆ ಸಂಬಂಧಪಟ್ಟ ಒಬ್ಬೊಬ್ಬರು ಸಂಚಾಲಕರು ಮತ್ತು ಸಂಚಾಲಕರನ್ನು ನೇಮಿಸಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲ ಗ್ರಾಮಗಳ ಸಮಿತಿಗಳ ಸಂಚಾಲಕರನ್ನು ಯಾವ ಜವಾಬ್ದಾರಿಗೆ ಉಂಟು ಅದನ್ನು ಇಲ್ಲಿ ಕೇಂದ್ರ ಸಮಿತಿಯಿಂದ ಯಾರಿಗೆ ಜವಾಬ್ದಾರಿ ಕೊಟ್ಟಿದೆ ಅವರು ಪ್ರತ್ಯೇಕ ಸಭೆಯನ್ನು ಕರೆದು ಅವರಿಗೆ ಮಾರ್ಗದರ್ಶನ ನೀಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಎಲ್ಲ ಗ್ರಾಮ ಸಮಿತಿಯ ಪ್ರತ್ಯೇಕ ವಿಭಾಗವಾರು ಇನ್ನೊಮ್ಮೆ ಸೇರಿ ಅವರಿಗೆ ಎಲ್ಲ ರೀತಿಯ ಜವಾಬ್ದಾರಿಯನ್ನು ವಹಿಸುವ ಮೂಲಕ ಇನ್ನಷ್ಟು ಹೆಚ್ಚು ರೀತಿಯಲ್ಲಿ ತೊಡಗಿಸಿಕೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡುವಂಥ ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಗೌರವಾನ್ವಿತ ನಳಿನ್ ಕುಮಾರ್ ಪಟೇಲ್ ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕ್ಷೇತ್ರದ ತಂತ್ರಿಗಳು ಈ ಭಾಗದಲ್ಲಿ ಪಂಚಮಿಗೆ ಆಂಜನೇಯನ ಪ್ರತಿಷ್ಠೆ ಮಾಡಿದ ನಂತರ ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾವುದೋ ಸಣ್ಣ ಕಾರ್ಯಕ್ರಮ ಇರ್ಬೋದು, ದೊಡ್ಡ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ನಮಗೆ ಮಾರ್ಗದರ್ಶನ ನೀಡುವ ಮೂಲಕ ಈ ಕ್ಷೇತ್ರ ಇನ್ನಷ್ಟು ಬೆಳೆಯಲಿಕ್ಕೆ ಕಾರಣರಾದರು ಕ್ಷೇತ್ರದ ತಂತ್ರಿಗಳಂಥ ಬ್ರಹ್ಮಶ್ರೀ ರವೀಶ ತಂತ್ರಿಗಳು. ಅವರನ್ನು ಕೂಡ ಎಲ್ಲ ಭಕ್ತಾದಿಗಳ ಪರವಾಗಿ ಮತ್ತು ಕ್ಷೇತ್ರದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಸ್ವಾಗತ ಸಮಿತಿಯ ರಚನೆಯ ಸಂದರ್ಭದಲ್ಲಿ ನಾವು ಈ ಒಂದು ನಮ್ಮ ಬ್ರಹ್ಮಕಲಶೋತ್ಸವ ಸಾಮರಸ್ಯದ ಒಂದು ಸಂದೇಶ ಕೂಡ ಸಮಾಜಕ್ಕೆ ಕೊಡಬೇಕು. ಅದೇ ರೀತಿಯಲ್ಲಿ ಇವತ್ತು ಒಂದು ಡಾಕ್ಟರೇಟ್ ಪದವಿ ಪಡೆದವರು, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡುವಂಥವರು, ಜೊತೆಯಲ್ಲಿ ದೈವನರ್ತನ ಚಾಕರಿ ಮಾಡುವಂಥವರು, ಸಮಾಜದಲ್ಲಿ ನಮಗೆ ಏನೇನು ಜವಾಬ್ದಾರಿಗಳಿದೆ ಅದನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡುವಂಥ ಸನ್ಮಾನ್ಯ ರವೀಶ್ ಪಡುಮಲೆ ಅವರನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಕೇಳಿಕೊಂಡಿದ್ದೇವೆ. ಅವರು ಸಂತೋಷದಿಂದ ಒಪ್ಪಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಿತಿಯಲ್ಲಿ ಸುಮಾರು ಜನ ಉಪಾಧ್ಯಕ್ಷರನ್ನು ಮಾಡಿಕೊಂಡಿದ್ದೇವೆ. ತುಂಬ ಜನ ಉಪಾಧ್ಯಕ್ಷರು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಅನೇಕ ಜನ ಉಪಾಧ್ಯಕ್ಷರುಗಳು ನಮಗೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ನಾವು ಎಲ್ಲ ನಿಮ್ಮ ಕಾರ್ಯಕ್ರಮ ಜೊತೆ ಇದ್ದೇನೆ ಅಂತ ಹೇಳುವಂಥ ಮಾತುಗಳನ್ನು ಎಲ್ಲರೂ ಹೇಳಿದ್ದಾರೆ. ಇವತ್ತು ತುಂಬ ಕಾರ್ಯಕ್ರಮಗಳು ಬೇರೆ ಬೇರೆ ಭಾಗಗಳೇ ಆಗ್ತದೆ. ವಿಶೇಷವಾಗಿ ಪುತ್ತೂರಿನಲ್ಲಿ ಕೂಡ ದೊಡ್ಡ ಕಾರ್ಯಕ್ರಮ ಆಗ್ತಾಯಿದೆ. ಆದ್ದರಿಂದ ಬಂದಂಥ
ಎಲ್ಲ ಸಮಿತಿಯ ಉಪಾಧ್ಯಕ್ಷರುಗಳಿಗೆ ವಿಶೇಷ ಸ್ವಾಗತವನ್ನು ಬಯಸ್ತೇನೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಜೊತೆ ಇವತ್ತು ಉಪಸ್ಥಿತಿರುವಂಥವರು ಸನ್ಮಾನ್ಯ ಸೀತಾರಾಮರಿಗಳು, ನಮ್ಮ ಸಮಿತಿಯ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರು, ಗ್ರಾಮ ಸಮಿತಿ ರಚನೆ ಸಂದರ್ಭದಲ್ಲಿ ಕೂಡ ನಮ್ಮೆಲ್ಲರ ಒಟ್ಟಿಗೆ ಇದ್ದು ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟವರು ಸನ್ಮಾನ್ಯ ಸೀತಾರಾಮರೈ ಕೆದಿಮಾಡಿಗಿತ್ತು, ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನೋರು ಉಪಾಧ್ಯಕ್ಷರು ಗ್ರಾಮ ಸಮಿತಿಯ ರಚನೆಯ ಜವಾಬ್ದಾರಿಯ ಸಂಚಾಲಕರಾಗಿ ವಹಿಸಿಕೊಂಡಿರುವವರು. ಅವರು ಪೂರ್ತಿ ಸಮಯವನ್ನು ಇದಕ್ಕೆ ಮೀಸಲಿಟ್ಟುಕೊಂಡು ಒಂದೊಂದು ಸಮಿತಿ ರಚನೆ ಮಾಡಲಿಕ್ಕೆ ಎರಡೆರಡು ಸಲ ಹೋಗಿ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಸನ್ಮಾನ್ಯ ಸಾಜಾ ರಾಧಾಕೃಷ್ಣ ಆಳ್ವರು, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರು ಸನ್ಮಾನ್ಯ ಅರುಣ್ ಕುಮಾರ್ ಪುತ್ತಿಲ ಅವರು ಲಕ್ಷೋತ್ತರ ನಾಳಿಕೆಯರ ಸಮರ್ಪಣೆಯ ಕೇಂದ್ರ ಸಮಿತಿಯ ಸಂಚಾಲಕರಾಗಿದ್ದಾರೆ. ಅವರು ನಮ್ಮ ಜೊತೆ ಉಪಸ್ಥಿತರಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ಗ್ರಾಮ ಸಮಿತಿಯಲ್ಲಿ ಎಲ್ಲೆಲ್ಲಿ ಗ್ರಾಮ ಸಮಿತಿ ರಚನೆ ಆಗಿ ಲಕ್ಷೋತ್ತರ ನಾಳಿಕೆಯರ ಒಂದು ಸಮರ್ಪಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಸಂಚಾಲಕರು ಆ ಸಂಚಾಲಕರ ಸಭೆಯನ್ನು ಇಲ್ಲಿ ಕರೆದು ಅದರ ಒಂದು ಮಾರ್ಗದರ್ಶನವನ್ನು ನೀಡಿ ಅದರ ಯಶಸ್ಸಿಗೆ ಕಾರಣರಾಗಲಿಕ್ಕೆ ಇದ್ದಾರೆ ಅರುಣ್ ಕುಮಾರ್ ಪುತ್ತಿಲ. ಅವರನ್ನು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬ ಉಪಾಧ್ಯಕ್ಷರು ವೇದಿಕೆಯಲ್ಲಿ ಉಪಸ್ಥಿತರು ಸನ್ಮಾನ್ಯ ಗೋಪಾಲಕೃಷ್ಣ ಹೆರಳೆಯವರು. ಅವ್ರು ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದರು, ನನಗೆ ಇವತ್ತು ತುಂಬ ಅರ್ಜೆಂಟ್ ಇದೆ, ನನಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ, ಒಂದು ಗಳಿಗೆ ಮಾತಾಡಿ ಹೋಗ್ತೇನೆ. ಇಲ್ಲ, ನಿಮ್ಮ ಜೊತೆಯಲ್ಲಿ ಇರಬೇಕು, ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಮತ್ತು ನಮ್ಮ ಇವತ್ತು ಈ ಸಂದರ್ಭ ವಿಶೇಷವಾಗಿ ಬ್ರಹ್ಮಕಲಶೋತ್ಸವದ ಲೋಗೋ ಬಿಡುಗಡೆ ಇದೆ, ಲೋಗೋ ಬಿಡುಗಡೆವರೆಗಾದರೂ ಇರಬೇಕು ಅಂತ ಕೇಳಿದ್ದಕ್ಕೆ ಖಂಡಿತ ನಾನು ಇರ್ತೇನೆ. ಮತ್ತು ಮುಂದಿನ ದಿವಸಗಳಲ್ಲಿ ಎಲ್ಲ ಕಾರ್ಯಕ್ರಮದ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳೋ ಮಾತು ಹೇಳಿದ್ದಾರೆ ಸನ್ಮಾನ್ಯ ಗೋಪಾಲಕೃಷ್ಣ ಹೆರಳೆಯವರು. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರು ಉಪಾಧ್ಯಕ್ಷರು ನಮ್ಮ ಜೊತೆ ಇರುವಂಥವರು ಈ ಸಮಿತಿಯಲ್ಲಿ ಈ ಹಿಂದೆ ಕೂಡ ನಾವು ರಾಮನ ಪ್ರತಿಷ್ಠೆ ಮಾಡುವಂಥ ಸಂದರ್ಭಗಳು ಸಕ್ರಿಯವಾಗಿದ್ದವರು ಮತ್ತು ಕೋದಂಡ ಪಂಚಮುಖಿ ಆಂಜನೇಯ ದೇವರನ್ನು ಕಾರ್ಕಳಿಂದ ತರುವಲ್ಲಿಂದ ಇಲ್ಲಿವರೆಗೆ ನಮ್ಮ ಜೊತೆ ಇರುವಂಥವರು ಈ ಊರವರಾಗಿರುವಂಥ ಸನ್ಮಾನ್ಯ ರವಿಕಿರಣ್ ಶೆಟ್ಟಿ ಬೆದರಾಡಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ಎಲ್ಲ ಒತ್ತಡಗಳ ಮಧ್ಯೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ಎಲ್ಲ ಕ್ಷೇತ್ರದಲ್ಲಿ ಕೈಯಾಡಿಸುವಂಥವರು ನಮ್ಮೆಲ್ಲರ ಆತ್ಮೀಯರು ಸನ್ಮಾನ್ಯ ಡಾಕ್ಟರ್ ಸುರೇಶ್ ಪುತ್ರಯ್ಯರು. ಅವರ ದೇವಸ್ಥಾನದಲ್ಲಿ ಅವರ ಅಧ್ಯಕ್ಷರಾಗಿದ್ದ ದೇವಸ್ಥಾನಗಳು ಇವತ್ತು ನಾಳೆದೆಲ್ಲ ಜಾತ್ರೆಗಳು ನಡೆಯೋದು. ಈ ಜಾತ್ರೆಯ ಬಿಡುವಿನ ಮಧ್ಯೆಯಲ್ಲಿ ಎಲ್ಲ ಅಲ್ಲಿ ಅವರ ಆಸ್ಪತ್ರೆಯಲ್ಲಿ ಕೂಡ ನೋಡಿದರೆ ಗೊತ್ತಾಗ್ತದೆ, ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಅಲ್ಲಿ ತುಂಬ ಜನ ಪೇಷಂಟ್ಗಳು ಕಾದಿಕೊಂಡಿರುವಂಥದ್ದು. ಅವರು ನಮ್ಮ ಜೊತೆ ಇದ್ದಾರೆ. ನಾವು ಪ್ರತಿ 10 ದಿವಸಕ್ಕೊಮ್ಮೆ ನಾವು ಇಲ್ಲಿ ಕ್ಷೇತ್ರದ ಕೇಂದ್ರ ಸಮಿತಿಯನ್ನು ಸೇರ್ತಾ ಇದ್ದೇವೆ. ಹೆಚ್ಚಿನ ಸಮಿತಿಗಳ ಸಭೆಗಳಲ್ಲಿ ಕೂಡ ಈ ಒತ್ತಡ ಮಧ್ಯೆ ನಮ್ಮ ಜೊತೆ ಈ ಸನ್ಮಾನ್ಯ ಸುರೇಶ್ ಪುತ್ರ ಇರ್ತಿದ್ದರು. ಇವತ್ತು ಕೂಡ ನಮ್ಮ ಜೊತೆ ಇದ್ದು ನಮಗೆ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ.
ರಾಮಾಂಜನೇಯನ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ರಾಮಜ್ಯೋತಿ ಲಕ್ಷ ನಾರಿಕೇಳ ಸಮರ್ಪಣೆ, ರಾಮ ಜಪಯಾಗ, ಬ್ರಹ್ಮಕಲಶ ಇತ್ಯಾದಿ ಕಾರ್ಯಕ್ರಮಗಳ ನಿಮಿತ್ತ ನಿರ್ಮಾಣಗೊಂಡಿರ್ತಕ್ಕಂಥ ಎಲ್ಲ ಸಮಿತಿಗಳ ಈ ಸಮಾವೇಶದ ವೇದಿಕೆಯಲ್ಲಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಿರ್ತಕ್ಕಂಥ ತಂತ್ರಿವರ್ಯರು, ಪೂಜನೀಯರಾಗಿರ್ತಕ್ಕಂಥ ರವೀಶ್ ತಂತ್ರಿಯವರೇ, ಸ್ವಾಗತ ಸಮಿತಿಯ ಅಧ್ಯಕ್ಷರು ಆದರಣೀಯರಾಗಿರ್ತಕ್ಕಂಥ ರವೀಶ್ ಅವರೇ, ಈ ಕ್ಷೇತ್ರದ ಮಾಜಿ ಶಾಸಕರಾಗಿ ನಮಗೆಲ್ಲರಿಗೂ ಹಿರಿಯಕ್ಕನಾಗಿರ್ತಕ್ಕಂಥ ಶಕುಂತಲಾ ಶೆಟ್ಟಿ ಅವರೇ, ಹಿರಿಯರು ಆದರಣೀಯರಾಗಿರ್ತಕ್ಕಂಥ ಅಚ್ಯುತ ಮುಡಿತಾಯ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ನಿಕಟ ಪೂರ್ವ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸುದರ್ಶನ್ ಅವರೇ, ಆದರಣೀಯರು ಹಿರಿಯರು ಬೂಡಿಯ ರಾಧಾಕೃಷ್ಣ ರೈ ಅವರೇ, ಮಿತ್ರ ಧಾರ್ಮಿಕ ಸಾಮಾಜಿಕ ಮುಖಂಡರಾಗಿರ್ತಕ್ಕಂಥ ಅರುಣ್ ಪುತ್ತಿಲ್ ಅವರೇ, ಬ್ರಹ್ಮಕಲಶದ ಸಮಿತಿಯ ಎಲ್ಲ ಉಪಾಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಸೇರಿರ್ತಕ್ಕಂಥ ಎಲ್ಲ ಗ್ರಾಮ ಸಮಿತಿಗಳ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ತಾಯಂದಿರೇ, ಹಿರಿಯರೇ, ಎಲ್ಲ ದೇವಸ್ಥಾನಗಳ ಪ್ರಮುಖರೇ, ಈ ದೇವಳದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳೇ, ಮಾಧ್ಯಮದ ಮಿತ್ರರೇ, ಈ ಜಿಲ್ಲೆಯಲ್ಲಿ ಬ್ರಹ್ಮಕಲಶಗಳು, ನಾಗಮಂಡಲಗಳು, ಧರ್ಮನೇಮಗಳು, ದೇವತಾ ಆರಾಧನೆ, ದೈವಾರಾಧನೆ, ನಾಗಾರಾಧನೆ ಇದೆಲ್ಲವೂ ಶ್ರೇಷ್ಠತೆ ಅಲ್ಲ. ಇದೆಲ್ಲವೂ ನಮ್ಮಲ್ಲಿ ಹೃದಯಪೂರ್ವಕವಾಗಿ ನಮ್ಮ ಜೀವನದಲ್ಲಿ ನಡವಳಿಕೆಯಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ತುಳುನಾಡಿನ ಪರಂಪರೆಯಲ್ಲಿ ಇದು ನಮ್ಮ ಜೀವನದ ಹಾಸು ಹೊಕ್ಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಹಾಸು ಹೊಕ್ಕಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ 12 ವರ್ಷಕ್ಕೊಂದ್ಸರಿ ಬ್ರಹ್ಮಕಲಶ ಎಲ್ಲ ದೇವಸ್ಥಾನಗಳಲ್ಲಿ ಬಂದೇ ಬರುತ್ತೆ. 12 ವರ್ಷಕ್ಕೊಂದ್ಸರಿ ದೈವಾರಾಧನೆ ಕೊಡಿಯೇರಿ ಆಗುವಂಥ ದೈವಸ್ಥಾನಗಳಲ್ಲಿ ನಡಾವಳಿಗಳು ನಡೆಯುತ್ತೆ. ನಾಗಾರಾಧನೆಯಲ್ಲಿ ವಿಶೇಷವಾಗಿ 2 ಪರಂಪರೆಗಳ ಅಡಿಯಲ್ಲಿ ನಾಗಾರಾಧನೆಯಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಕಾರ್ಯಕ್ರಮ ನಡೀತದೆ. ಹಾಗಾಗಿ ಕುಟುಂಬ, ಸಮಾಜ, ರಾಜ್ಯ ಅನ್ನುವಂಥ ಪರಂಪರೆಯಲ್ಲಿ ನಮ್ಮೆಲ್ಲ ಆರಾಧನಾ ಪದ್ಧತಿಗಳು ತುಳುನಾಡಿನಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ನಮಗೆ ಬ್ರಹ್ಮಕಲಶ ಅನ್ನತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಹಾಸುವಕ್ಕಾಗಿರ್ತಕ್ಕಂಥ ಒಂದು ಕ್ರಿಯೆ. ಆ ಕ್ರಿಯೆಯಲ್ಲಿ ಒಂದು ವಿಶೇಷತೆಗಳನ್ನು ಕಾಣತಕ್ಕಂಥದ್ದು, ಒಂದು ವಿಶಿಷ್ಟತೆಗಳನ್ನು ಕಾಣ್ತಕ್ಕಂಥದ್ದು, ಒಂದು ವಿಶಿಷ್ಟ ಪರಂಪರೆಯನ್ನು ಜೋಡಿಸ್ತಕ್ಕಂಥದ್ದು ಎಲ್ಲಿ ಹೇಳಿದರೆ ಅದು ಹನುಮಗಿರಿಯಲ್ಲಿ ಅಂತ ಹೇಳ್ತಾ ನಾನೊಂದು ನಿಮಗೆಲ್ಲರಿಗೂ ಅಭಿವಂದನೆಗಳನ್ನು ಕೇವಲ ರಾಮನ ಬ್ರಹ್ಮಕಲಶಗಳನ್ನು ಮಾಡಬಹುದು ತಂತ್ರಿಗಳ ಮಾರ್ಗದರ್ಶನದಲ್ಲಿ. ವೀರಾಂಜನೇಯನ ಪ್ರತಿಷ್ಠೆ ದಿನದ ಕಾರಣಕ್ಕೋಸ್ಕರ ಬ್ರಹ್ಮಕಲಶವನ್ನು ಮಾಡಬಹುದಿತ್ತು. ಆದರೆ ಇದರೆಲ್ಲದರ ಪೂರ್ವ ನಿರ್ಧಾರಿತವಾಗಿರ್ತಕ್ಕಂಥ ಯೋಜಕರಾಗಿರ್ತಕ್ಕಂಥ ನಟರಾಜರ ಪರಿಕಲ್ಪನೆಗಳಲ್ಲಿ ಬಂತು. ಕೇವಲ ಬ್ರಹ್ಮಕಲಶಗಳು ಆ ಕಾರ್ಯದಲ್ಲಿ ಆಗತಕ್ಕಂಥ ಧಾರ್ಮಿಕ ಕಾರ್ಯ, ಆ ಧಾರ್ಮಿಕ ನಂಬಿಕೆ ಮುಖಾಂತರ ಬರ್ತಕ್ಕಂಥ ಸಂಸ್ಕಾರಗಳು ಒಂದಾದರೆ ಸಮಾಜಕ್ಕೆ ಶಕ್ತಿ ಕೊಡಬೇಕು. ಸಮಾಜದಲ್ಲಿರ್ತಕ್ಕಂಥ ಪರಂಪರೆಗಳಿಗೆ ಇನ್ನಷ್ಟು ಭಕ್ತಿಯುತವಾಗಿರ್ತಕ್ಕಂಥ ಭಕ್ತಿ ಮಾರ್ಗದ ಮುಖಾಂತರ, ಕರ್ಮ ಮಾರ್ಗದ ಮುಖಾಂತರ ಅವರಿಗೆ ಶಕ್ತಿ ಕೊಟ್ಟು ಸಮಾಜವನ್ನು ಶಕ್ತಿ ಸಂಪನ್ನವಾಗಿರ್ತಕ್ಕಂಥ ಸಮಾಜ ಮಾಡಬೇಕು. ಇವತ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ, ಇಲ್ಲಿರ್ತಕ್ಕಂಥ ಕಾಲಮಾನದಲ್ಲಿ, ಇವತ್ತಿನ ವ್ಯವಸ್ಥೆಯಲ್ಲಿ ಮಾನಸಿಕವಾಗಿರ್ತಕ್ಕಂಥ ಸಂಕುಚಿತ ಮತ್ತು ಮಾನಸಿಕವಾಗಿರ್ತಕ್ಕಂಥ ನೆಗೆಟಿವ್ ವಾತಾವರಣಗಳಿರ್ತಕ್ಕಂಥ ಕಾಲಘಟ್ಟದಲ್ಲಿ ಸಮಾಜದ ಒಳಗೆ ಇರ್ತಕ್ಕಂಥ ಚಿಂತನೆಗಳು ಬಿಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ, ಸಂಸ್ಕೃತಿ ಪರಂಪರೆಗಳು ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಮಾಜವನ್ನು ಒಂದುಗೂಡಿಸಬೇಕು. ಆ ಒಂದುಗೂಡಿಸಿರ್ತಕ್ಕಂಥ ಸಮಾಜಕ್ಕೆ ಒಂದು ಚಿಂತನೆಗಳ ಮುಖಾಂತರ, ಒಂದೇ ಭಕ್ತಿಯ ಮಾರ್ಗದ ಮುಖಾಂತರ, ಭಕ್ತಿಯ ಅನುಸಂಧಾನದ ಮುಖಾಂತರ, ರಾಮ ಜಪದ ಮುಖಾಂತರ ಇಡೀ ಹಿಂದೂ ಸಮಾಜವನ್ನು ಚೈತನ್ಯಶೀಲವಾಗಿರ್ತಕ್ಕಂಥ ಸಮಾಜ ರೂಪಿಸಬೇಕು. ಅದರ ಮುಖಾಂತರ ಜಗದ್ಗುರು ಭಾರತದ ಪರಿಕಲ್ಪನೆಗೆ ಶಕ್ತಿಯನ್ನು ತುಂಬಬೇಕು. ಅದಕ್ಕೆ ಹನುಮಗಿರಿ ಪ್ರೇರಣೆ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ರಾಮ ಜಪಯಾಗದ ಪರಿಕಲ್ಪನೆಗಳನ್ನು ಕಂಡರು. ಹಾಗಾಗಿ ರಾಮ ಜಪಯಾಗದ ಜೊತೆಗೆ ಯಾವ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದಲ್ಲಿ ಸಹಸ್ರಾರು ವರ್ಷಗಳಿಂದ ಆಗಿರ್ತಕ್ಕಂಥ ಪೂಜೆ, ಕಳೆದ ಸಾರಿ ಪ್ರತಿಷ್ಠೆ ಆಗಿರ್ತಕ್ಕಂಥ ರಾಮನ ಶಕ್ತಿ, ಆ ಶಕ್ತಿ ಸಂಪನ್ನವಾಗಿರ್ತಕ್ಕಂಥ ರಾಮನ ಗರ್ಭಗೃಹದಲ್ಲಿ ಬೆಳಗಿರ್ತಕ್ಕಂಥ ಜ್ಯೋತಿ,
ಅದು ಮತ್ತೆ ಎಲ್ಲಿರ್ತಕ್ಕಂಥ ಮನೆಗಳನ್ನು ಬೆಳಗಬೇಕು, ಮನೆಗಳಲ್ಲಿ ಶಕ್ತಿಯನ್ನು ಕೊಡಬೇಕು, ಇರ್ತಕ್ಕಂಥ ಎಲ್ಲ ದೋಷಗಳ ನಿವಾರಣೆ ಆಗಬೇಕು. ಅದರ ಮುಖಾಂತರ ಮತ್ತೆ ಈ ಸಮಾಜವನ್ನು ಸಂಘಟಿತ ಮಾಡ್ತಕ್ಕಂಥ ಶಕ್ತಿಗೆ ಇನ್ನಷ್ಟು ಬಲ ಕೊಡಬೇಕು ಅನ್ನತಕ್ಕಂಥ ರಾಮಜ್ಯೋತಿಯ ಪರಿಕಲ್ಪನೆ. ಹೀಗಾಗಿ ನನಗನ್ನಿಸ್ತದೆ ಇಂತಹ ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆ ನಮ್ಮ ಜಿಲ್ಲೆಯ ಯಾವ ಬ್ರಹ್ಮಕಲಶದಲ್ಲೂ ಆಗುವುದಿಲ್ಲ. ಅದು ಮೊದಲಿಗೆ ಆಗುವುದು ಹನುಮಗಿರಿಯಲ್ಲಿ. ಹಾಗಾಗಿ ಆ ಪುಣ್ಯದಲ್ಲಿ ನಾವು ಭಾಗಿಗಳು ಅನ್ನುವಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ಕೇವಲ ಬ್ರಹ್ಮಕಲಶ ಅಲ್ಲ, ಕೇವಲ ದೇವತಾರಾಧನೆ ಅಲ್ಲ. ಆಗಮ ಶಾಸ್ತ್ರದ ಪ್ರಕಾರ ಗರ್ಭಗುಡಿಯಲ್ಲಿ ಮಾಡ್ತಕ್ಕಂಥ ಪೂಜೆ ಅದು ತಂತ್ರಿಗಳು ಮಾಡ್ತಾರೆ, ನಮಗೇನು ಸಂಬಂಧಗಳಿಲ್ಲ. ಎಲ್ಲ ಬ್ರಹ್ಮಕಲಶಗಳಲ್ಲಿ ನಾವೆಲ್ಲ ಹೆಗಲಿಗೆ ಹೆಗಲು ಕೊಟ್ಟು ದುಡಿತೀವಿ, ಶಾಲಾ ಆಗ್ತೀವಿ, ರಾತ್ರಿ ಹಗಲು ಕರಸೇವೆಯನ್ನು ಮಾಡ್ತೀವಿ. ಆದರೆ ಅಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಪೂಜೆಯನ್ನು ತಂತ್ರಿವರಿಯರು ಮಾಡ್ತಾರೆ, ನಾವು ಹೊರಗಿನ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತೀವಿ. ಆದರೆ ಇಲ್ಲಿ ಒಂದು ವಿಶಿಷ್ಟತೆ ಇದೆ. ಜಪದ ದೀಕ್ಷೆಯ ಮುಖಾಂತರ ಅವರು ಮಾಡ್ತಕ್ಕಂಥ ಪೂಜೆಯಷ್ಟೇ ಶಕ್ತಿಯನ್ನು ಪಡೆಯತಕ್ಕಂಥ ಆ ಶಕ್ತಿ ಸಂಪನ್ನವಾಗಿರ್ತಕ್ಕಂಥ ಶಕ್ತಿಯನ್ನು ನಾವು ಪಡೆಯತಕ್ಕಂಥ ಭಾಗ್ಯ ಅದು ಕರುಣಿಸಿದರೆ ಅದು ಈ ಹನುಮಗಿರಿಯಲ್ಲಿ ಪ್ರತಿಯೊಬ್ಬ ಭಕ್ತನಿಗೂ ರಾಮ ಜಪದ ಮುಖಾಂತರ ಅನುಗ್ರಹವನ್ನು ಕಡ್ತಕ್ಕಂಥ ಕೆಲಸವನ್ನು ರಾಮ ಜಪಯಾಗದಲ್ಲಿ ನಾವು ಸಂಸ್ಕಾರ ಭರಿತವಾಗಿ ಕೂತ್ಕೊಳ್ಳತಕ್ಕಂಥ ಶಕ್ತಿಯನ್ನು ಎಲ್ಲ ಬ್ರಹ್ಮಕಲಶದಿಂದ ವಿಭಿನ್ನವಾಗಿ ಹನುಮಗಿರಿಯಲ್ಲಿ ಕೊಟ್ಟಿದೆ. ಹಾಗಾಗಿ ಆ ಪವಿತ್ರವಾಗಿರ್ತಕ್ಕಂಥ ಕಾರ್ಯದಲ್ಲಿ ಭಾಗವಹಿಸುವ ಭಾಗ್ಯ ಕೋಟಿ ಜನರಲ್ಲಿ ನಮಗೆ ಮಾತ್ರ ಸಿಕ್ಕಿದೆ ಅನ್ನುವಂಥ ಭಾವನೆ, ನಂಬಿಕೆ ನಮಗಿರಬೇಕು. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸಮಿತಿಯವರು ರಾಮಾನುಗ್ರಹಕ್ಕೆ ಪಾತ್ರರಾಗಿದ್ದೀರಿ, ನಿಮಗೆ ಅಭಿವಂದನೆಗಳನ್ನು ಸಲ್ಲಿಸ್ತೀವಿ. ಹಾಗಾಗಿ ಈ ಬ್ರಹ್ಮಕಲಶದ ಪ್ರಾರಂಭ ಆದಾಗ, ಜವಾಬ್ದಾರಿಗಳನ್ನು ಕೊಟ್ಟಾಗ ನಾವು ಕೂತು ಯೋಚನೆ ಮಾಡಿದ್ವಿ. ನನಗೆ ಆಶ್ಚರ್ಯ ಏನು ಹೇಳಿದ್ರೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಜಿಲ್ಲೆಯ 10 ಬ್ರಹ್ಮಕಲಶಗಳನ್ನು ಭಾಗವಹಿಸುವ 10 ಬ್ರಹ್ಮಕಲಶಗಳಲ್ಲಿ ನೇತೃತ್ವ ವಹಿಸ್ತಕ್ಕಂಥ ಶಕ್ತಿ ನನಗೆ ಕೊಟ್ಟಿದ್ದಾರೆ. ಈಗಲೂ ಒಂದು 12 ಬ್ರಹ್ಮಕಲಶಗಳ ಸಮಿತಿಯಲ್ಲಿ ನಾನು ಅಧ್ಯಕ್ಷ. ನಾನು 2004ರಿಂದ ಪ್ರಾರಂಭ ಆಗಿದೆ ಬ್ರಹ್ಮಕಲಶದ ಅಧ್ಯಕ್ಷ ಆಗಲಿಕ್ಕೆ. ನಮ್ಮ ಕಾಟಿಯಲ್ಲಿದ್ದು ಮೊದಲು ಮಾಡಿದ್ದು ಬೇರೆ ಬೇರೆ ಕಡೆ ಆಯಿತು. ಆದರೆ ನಾನು ಕಂಡುಕೊಂಡದ್ದು, ಒಂದು ಬ್ರಹ್ಮಕಲಶಕ್ಕೆ 6 ತಿಂಗಳ ಪೂರ್ವ, 4 ತಿಂಗಳ ಒಳಗೆ 5 ದೊಡ್ಡದಾಗಿರ್ತಕ್ಕಂಥ ಸಭೆಗಳು, 200ಕ್ಕಿಂತ ಹೆಚ್ಚು ಸಂಖ್ಯೆ ಇರತಕ್ಕಂಥ ಸಭೆ ನಡೆದಿದ್ರೆ ನನ್ನ ಜೀವನದಲ್ಲಿ ಅದು ಮೊದಲಿಗೆ ಹನುಮಗಿರಿಯಲ್ಲಿ. ನಾವು ಕಟೀಲ್ನ ಬ್ರಹ್ಮಕಲಶ ಮಾಡಿದೆವು, ಕೇವಲ 22 ದಿವಸ, ಒಟ್ಟು 40 ದಿವಸ ಇತ್ತು ನಮಗೆ. ಆಗ ಗ್ರಾಮ ಸಮಿತಿಗಳನ್ನು ಮಾಡಬೇಕು ಅನ್ನತಕ್ಕಂಥ ಸುದರ್ಶನ್ ಇದ್ದರು ನಮ್ಮ ಜೊತೆ. 2 ಬಾರಿ ಬ್ರಹ್ಮಕಲಶಗಳನ್ನು ಮಾಡ್ತಕ್ಕಂಥ ಭಾಗ್ಯ ಸಿಕ್ತು. ಗ್ರಾಮ ಸಮಿತಿಗಳನ್ನು ಮಾಡಬೇಕು, ಕಟೀಲ್ನ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ, ಅದು ಗ್ರಾಮ ದೇವರಾದರೂ ಇವತ್ತು ಜಗತ್ಖ್ಯಾತವಾಗಿರ್ತಕ್ಕಂಥ ದೇವರು. ಅಲ್ಲಿರ್ತಕ್ಕಂಥ ಸೀಮೆ ದೇವರು ಬೇರೆ ಆದರೂ ಆ ಸೀಮೆಗೆಲ್ಲ ಗ್ರಾಮ ಸಮಿತಿ ಮಾಡಬೇಕು ಅನ್ನತಕ್ಕಂಥ ಪರಿಕಲ್ಪನೆ ಇದ್ದರು. ಗ್ರಾಮಗಳಲ್ಲಿ ಸಮಿತಿ ಮಾಡಲಿಕ್ಕೆ ಹೋದಾಗ ಈ ರೀತಿಯ ಜನರ ಬೆಂಬಲ ಸಿಕ್ಕಿಲ್ಲ. ಆದರೆ ಅದ್ಭುತವಾಗಿ ಒಂದೊಂದು ಗ್ರಾಮ ಸಮಿತಿಯನ್ನು ಮಾಡಿದಾಗ 50-80 ಜನ ಸೇರಿದರೆ ಅದು ಇಲ್ಲಿಯ ಗ್ರಾಮ ಸಮಿತಿಗಳಲ್ಲಿ ದೂರದ ಕೋಡಿಂಬಾಡಿಯಿಂದ ಹಿಡಿದು ಉಪ್ಪಿನಂಗಡಿ ಅಂತ ಪ್ರದೇಶದಲ್ಲಿ ಬ್ರಹ್ಮಕಲಶ ಇದ್ದರು ಗ್ರಾಮ ಸಮಿತಿಯನ್ನು ಮಾಡ್ತೇವೆ ಅಂತ ಧೈರ್ಯ ತೋರಿಸಿದ್ದು ಎಲ್ಲಿ ಅಂತ ಕೇಳಿದ್ರೆ ಅದು ಆ ಉಪ್ಪಿನಂಗಡಿ ಅಂತ ಪ್ರದೇಶ ಹೇಳಿದರೆ ಇಲ್ಲಿ ಇವತ್ತು ಇರತಕ್ಕಂಥ ಆಕರ್ಷಣೆ ಏನು ಅಂತ ನಾವು ತಿಳ್ಕೊಂಡು ಹೇಳಿದರೆ, ರಾಮ ಆಂಜನೇಯ ಇವತ್ತು ಗ್ರಾಮದ ಭಕ್ತರನ್ನು ಆಕರ್ಷಣೆ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮ ಸಂಕಲ್ಪ ಅಲ್ಲ ಇದು, ನನಗೆ ಅನ್ನಿಸ್ತದೆ ಇದು ಮನುಷ್ಯರ ಸಂಕಲ್ಪದಿಂದ ಆದ್ದಲ್ಲ, ರಾಮ ಮತ್ತು ಆಂಜನೇಯರ ಸಂಕಲ್ಪ. ಇಂತಹ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅನ್ನುವ ಅವರ ಸಂಕಲ್ಪದ ಆಧಾರದಲ್ಲಿ ಇವತ್ತು 40 ಸಮಿತಿಗಳಾಗಿದ್ದಾವೆ. ಸಾಜಾ ಮತ್ತು ಅವರ ಇಡೀ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದ್ಭುತವಾಗಿರ್ತಕ್ಕಂಥ ಸ್ವಾಮಿ. ರಥಯಾತ್ರೆಯನ್ನು ಜೋಡಿಸಬೇಕು. ಜ್ಯೋತಿ ಎಲ್ಲಿಂದ ಬರಬೇಕು? ಅಯೋಧ್ಯೆಯಿಂದ ಬರಬೇಕು, ಕೊಪ್ಪಳಕ್ಕೆ ಹೋಗಬೇಕು, ಆಂಜನೇಯ ಜೋಡಣೆ ಆಗಬೇಕು, ಆಂಜನೇಯನ ಜೊತೆ ಇಲ್ಲಿ ಬರಬೇಕು, ಇಲ್ಲಿರ್ತಕ್ಕಂಥ ಗ್ರಾಮಗಳನ್ನು ಜೋಡಿಸಬೇಕು, ಗ್ರಾಮ ಸಮಿತಿಯಲ್ಲಿ ರಥಯಾತ್ರೆಗೆ ಒಬ್ಬ ವ್ಯಕ್ತಿ ಇರಬೇಕು ಅಂತ ಪರಿಕಲ್ಪನೆಗಳನ್ನು ಕಂಡಾಗ ಮುರಳಿಯವರ ತಂಡ ಅದ್ಭುತವಾಗಿರ್ತಕ್ಕಂಥ ಯೋಜನೆಗಳನ್ನು ಮಾಡಿದೆ. ಕೇವಲ 8ರಿಂದ 10 ದಿವಸ ಒಳಗೆ ಈ ಯಾತ್ರೆಯನ್ನು ಮುಗಿಸಬೇಕು. ಜ್ಯೋತಿಯನ್ನು ತರ್ತಕ್ಕಂಥ ಬಹಳ ಕಷ್ಟದ ಕೆಲಸ. ಮನೆಗಳಲ್ಲಿ ಜ್ಯೋತಿ ಇರಬೇಕು ಅನ್ನತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಇವತ್ತು ಆ ತಂಡವು ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡಿದೆ. ಅದಕ್ಕೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ರಾಮ ಮಂತ್ರಗಳನ್ನು ಕೊಡಬೇಕು, ದೀಕ್ಷೆಗಳನ್ನು ಕೊಡಬೇಕು. ಹಾಗಾಗಿ ದೀಕ್ಷಾ ಪ್ರಬಂಧರು, ದೀಕ್ಷಿತರು ಅಂತ ಹೇಳಬಾರ್ದು, ಅದಕ್ಕೆ ದೀಕ್ಷಾ ಪ್ರಬಂಧಕರು ಹೇಳ್ತಾರೆ. ತಪ್ಪಾಗಿದ್ದರೆ ಹೇಳಿ, ತಂತ್ರಿಗಳಿದ್ದಾರೆ. ದೀಕ್ಷಿತರು ಹೇಳಿದರೆ ಅದೊಂದು ಸಮಾಜಕ್ಕೆ ಆಗುತ್ತೆ. ಅದಕ್ಕೋಸ್ಕರ ನಾನು ದೀಕ್ಷಿತ ಅನ್ನತಕ್ಕಂಥ ಶಬ್ದದಿಂದ ಸ್ವಲ್ಪ ಬದಲಾವಣೆ ಮಾಡಿ ದೀಕ್ಷಾ ಪ್ರಬಂಧಕ ಅನ್ನತಕ್ಕಂಥ ಶಬ್ದದ ಮುಖಾಂತರ ದೀಕ್ಷೆಯನ್ನು ಪ್ರಬಂಧಕರಿಗೆ ಕೊಡ್ತೇವೆ. ಪ್ರಬಂಧಕರ ಮುಖಾಂತರ ಗ್ರಾಮಗಳಿಗೆ ಹೋಗ್ತದೆ, ಗ್ರಾಮಗಳಿಂದ ಮನೆಗಳಿಗೆ ಹೋಗ್ತದೆ, ಮನೆಯಿಂದ ವ್ಯಕ್ತಿಗೆ ಹೋಗ್ತದೆ. ಆ ವ್ಯಕ್ತಿಯ ಮುಖಾಂತರ ರಾಮ ಜಪ ಯಾಗ ಪ್ರಾರಂಭ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆ ಇರತಕ್ಕಂಥದ್ದು. ಆಗ ಆ ರಾಮ ಜಪ ಯಾಗ ಅದಕ್ಕೆ ಸೂತ್ರವಾಗಿ ಜೋಡಿಸ್ತಕ್ಕಂಥದ್ದು, ಗ್ರಾಮಗಳಲ್ಲಿ ಜನರನ್ನು ಜೋಡಿಸ್ತಕ್ಕಂಥದ್ದು, ಆ ಜೋಡಿಸಿರ್ತಕ್ಕಂಥ ಜನರನ್ನು ಮನೆಗಳಿಗೆ ತಗೊಂಡು ಹೋಗತಕ್ಕಂಥದ್ದು. ಪ್ರತಿಯೊಬ್ಬ ಮನೆಯಲ್ಲೂ ಅಸ್ಪೃಶ್ಯತೆಯ ಚಿಂತನೆ ಇಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಗೂ ರಾಮ ಜಪ ಸಿಗಬೇಕನ್ನತಕ್ಕಂಥ ಪರಿಕಲ್ಪನೆಯಲ್ಲಿ ಇವತ್ತು ಸೀತಾರಾಮಣ್ಣನ ತಂಡ ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತದೆ. ಅದಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಭಾಳ ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆ. ಹನುಮಂತನಿಗೆ ಒಂದು ತೆಂಗಿನಕಾಯಿ, ರಾಮನಿಗೆ ಒಂದು ತೆಂಗಿನಕಾಯಿ. ಯಾಕಂದರೆ ಇಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆ ಮಾಡಿದ್ದೇವೆ. ಗ್ರಾಮ ಸಮಿತಿಯವರಿಗೆ ಬಹಳ ಆನಂದ ಯಾಕಾಗಬೇಕು ಹೇಳಿದರೆ, ಯಾರಿಗೂ ಹಣ ಸಂಗ್ರಹದ ಒತ್ತಾಯ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥದ್ದು ಮೂರೇ ಸಂಗ್ರಹ. ಒಂದು ಜಪ ಸಂಗ್ರಹ, ಅದಕ್ಕೆ ಹೇಳಿದರೆ ತನು ಮನ ಧನ ಕೊಡಿ ಅಂತ. ಹಾಗಾಗಿ ತನು ಯಾವುದು, ಮನಸ್ಸು ಯಾವುದು, ರಾಮನ ಜಪದ ಮನಸ್ಸು. ಹಾಗಾಗಿ ಅವ ಮನಸ್ಸು ಕೊಡಬೇಕು ರಾಮನ ಜಪದ ಮುಖಾಂತರ. ಹಾಗಾಗಿ ಒಂದನೇ ಸಂಗ್ರಹ ಜಪ. ಎರಡನೇ ಸಂಗ್ರಹ ಏನು, ಮನೆಯಲ್ಲಿ ದೀಪ ಇಡಲಿಕ್ಕೆ ವ್ಯಕ್ತಿ, ಹಾಗಾಗಿ ವ್ಯಕ್ತಿಯ ಸಂಗ್ರಹ, ಹಾಗಾಗಿ ದೀಪ. ಹಾಗಾಗಿ ನಾವು ಯೋಚನೆ ಮಾಡಿದೆವು ಹಣ ಸಂಗ್ರಹ ಇಲ್ಲ. ಆದರೆ ನಾವು ಪೂಜೆ ಮಾಡುವಾಗಲೂ ಹೇಳ್ತಾರೆ ತಂತ್ರಿಗಳು, ದಕ್ಷಿಣೆ ಬೇಡ ಹೇಳ್ತಾರೆ. ರವಿಶನ್ನ ಪೂಜೆ ಮಾಡಿದರೆ ದಕ್ಷಿಣೆ ಬೇಡ ಹೇಳ್ತಾರೆ. ಆದರೆ ಕೊನೆಗೊಂದು ಹೇಳ್ತಾರೆ 1 ರೂಪಾಯಿ ಎಲ್ಲ ಕೊರಲಿ ಅಂತ ಹೇಳಿದ್ರೆ ನಾವು ಧರ್ಮಕ್ಕೆ ಪೂಜೆ ಮಾಡಬಾರ್ದು ಅಂತ. ಯಾವುದೇ ಪೂಜೆ ಮಾಡಿದರೂ ಧರ್ಮಕ್ಕೆ ಮಾಡಬಾರ್ದು. ಹಾಗಾಗಿ ನೀವು ರಾಮ ಜಪ ಮಾಡಿದಿರಿ, 108 ಜಪಗಳನ್ನು ಮಾಡಿದಿರಿ. ಆ 108 ಜಪಗಳ ಕೊನೆಗಾದಾಗ ಅದು 1000 ಜಪ ಆಯಿತು ಅಥವಾ 10,000 ಜಪ ಆಯಿತು. ಜಪದ ಸಮರ್ಪಣೆ ಆಗಬೇಕು. ಜಪದ ಸಮರ್ಪಣೆ ಆಗಬೇಕಾದ್ರೆ ರಾಮ ಸ್ವೀಕಾರ ಮಾಡಬೇಕು, ಆಂಜನೇಯ ಸ್ವೀಕಾರ ಮಾಡಬೇಕು, ಯಾಗಕ್ಕೆ ಪೂರ್ಣಾವಧಿಗೆ ಆ ಜಪವನ್ನು ಅನುಷ್ಠಾನಗೊಳಿಸಬೇಕು. ಇದೆಲ್ಲ ತಂತ್ರಿಗಳು ಹೇಳಬೇಕಿತ್ತು. ಈಗ ನಾನು ಹೇಳ್ತೇನೆ ಅವರ ಕೆಲಸವನ್ನು. ಅನುಷ್ಠಾನ ಆಗಬೇಕಿತ್ತು, ಅರ್ಪಣೆ ಆಗಬೇಕಿತ್ತು. ಅರ್ಪಣೆ ಆಗಬೇಕಿದ್ರೆ ರಾಮ ಸ್ವೀಕಾರ ಮಾಡಬೇಕಿದ್ರೆ ಜಪದೊಟ್ಟಿಗೆ ನೀನು ಫಲ ಏನು, ಅದಕ್ಕೆ ಫಲ ಪುಷ್ಪಂ ತೋಯಂ, ಪುಷ್ಪಂ ಮಂತ್ರಂ ಪತ್ರಂ ಪುಷ್ಪಂ ಫಲಂ ತೋಯಂ. ನೀನು ಕೇವಲ ಜಪ ಮಾತ್ರ ಕೊಟ್ಟರೆ ಆಗುವುದಿಲ್ಲ. ಹೇಳಿದ ನನಗೆ ಇದು ಏನು ನೈವೇದ್ಯ ಕೊಡು ಅಂತ ಕೇಳಲಿಲ್ಲ, ಆದರೆ ಫಲವನ್ನು ಕೊಡು ಅಂತ ಹೇಳಿದ್ದಾನೆ. ಹಾಗಾಗಿ ಇಲ್ಲಿ ಪರಿಕಲ್ಪನೆ ಕೊಟ್ಟರು, ಒಂದು ಫಲ ಹನುಮಂತನಿಗೆ, ಒಂದು ಫಲ ಯಾರಿಗೆ 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 ಮರ್ತೋಗುತ್ತೆ. ಯಾರಿಗೆ ಒಂದು ಫಲ, ಯಾರಿಗೆ ಒಂದು ಫಲ, ಯಾರಿಗೆ ಹನುಮಂತನಿಗೆ, ಒಂದು ಫಲ ಯಾರಿಗೆ ರಾಮನಿಗೆ. ಹಾಗಿದ್ರೆ ನಾವು ಎಷ್ಟು ಫಲ ಸಂಗ್ರಹ ಮಾಡಬೇಕು? 2 ಫಲ ಸಂಗ್ರಹ ಮಾಡಬೇಕು. ಅರುಣ್ ಪುತ್ತಿಲ್ ಅವರು ನಿಶ್ಚಯ ಮಾಡಿದರು, ಈ ಸಾರಿ ಈ ಯಾಗಕ್ಕೆ ಸುಮಾರು 2 ಲಕ್ಷ ತೆಂಗಿನಕಾಯಿಗಳನ್ನು ಸಂಗ್ರಹ ಮಾಡ್ತೇವೆ, ಕನಿಷ್ಠ 1 ಲಕ್ಷ ಆದರೂ ಸಂಗ್ರಹ ಮಾಡ್ತೇವೆ. ಲಕ್ಷ ಸಂಗ್ರಹದ ಚಿಂತನೆಯನ್ನು ಇಟ್ಟಿದ್ದಾರೆ. ಹಾಗಾಗಿ ರಾಮನ ಜಪದ ಒಟ್ಟಿಗೆ ನಾವು ಫಲದ ಸಮರ್ಪಣೆ ಆಗಬೇಕು. ಇಂಥ ಪರಿಶುದ್ಧವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಬ್ರಹ್ಮ ಕಲಶದೊಟ್ಟಿಗೆ ಯಾಗವನ್ನು ಜೋಡಿಸಿ ಯಾಗದ ಮುಖಾಂತರ ಸಮಾಜಕ್ಕೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಇದು ಮೊದಲ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಹನುಮಗಿರಿಯಲ್ಲಿ ಆಗ್ತದೆ ಅನ್ನತಕ್ಕಂಥ ಆನಂದ ನಮಗೆ ಆಗಬೇಕು. ಆ ಆನಂದದಲ್ಲಿ ನಾವು ಭಾಗವಹಿಸಿದೆಯಲ್ಲ, ಇದೇ ರಾಮಾನುಗ್ರಹ, ಇದೇ ರಾಮ. ಬಹಳ ಸುಂದರವಾಗಿ ರಾಮನ ಕಥೆ ಬರುತ್ತೆ. ರಾಮಾಯಣದ ಅದ್ಭುತವಾಗಿರ್ತಕ್ಕಂಥ ಕಥೆಗಳಿದ್ದಾವೆ. ರಾಮಾಯಣದ ಕಥೆಯಲ್ಲಿ ಹೇಗೆ ಹೇಳುತ್ತೆ ನೋಡಿ. ವಾಲ್ಮೀಕಿ ರಾಮಾಯಣವನ್ನು ಬರೆದ. ರಾಮಾಯಣವನ್ನು ಬರಿಬೇಕಿದ್ರೆ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಆಗ ವಾಲ್ಮೀಕಿ ಹೆಸರು ವೃಕ್ಷ ಅಂತ ಇತ್ತು. ಅಲ್ಲಿಂದ ನಾರದ ಮಂತ್ರೋಪದೇಶವನ್ನು ಮಾಡ್ತಾನೆ. ನಾರದನ ಮಂತ್ರೋಪದೇಶದ ನಂತರ ವಾಲ್ಮೀಕಿ ಆಗ್ತಾನೆ. ಬೇರೆ ಬೇರೆ ಕಾರಣಕ್ಕೆ ಅದು ಕಥೆ ಬೇಡ ನಮಗೆ. ಆದರೆ ಆ ವಾಲ್ಮೀಕಿ ರಾಮಾಯಣವನ್ನು ಹಾಡಿಸಿದ್ದು ಯಾರ ಹತ್ರ ಅಂತ ಕೇಳಿದ್ರೆ ರಾಮಚರಿತೆಯನ್ನು ಲವಕುಶರ ಹತ್ರ. ರಾಮನಿಗೆ ವಾಲ್ಮೀಕಿಗೆ ನಾರದ ಹೇಳಿದ, ವಾಲ್ಮೀಕಿ ಲವಕುಶರಿಗೆ ಹೇಳಿದರು, ಲವಕುಶ ರಾಮಚರಿತೆಯನ್ನು ಹೇಳಿದರು. ಆ ರಾಮಾಯಣ ಪ್ರಾರಂಭ ಆಗುವುದು ರಾಮಾಯಣದ ಅಂತ್ಯದಿಂದ. ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ. ಎಲ್ಲ ಕಾದಂಬರಿಕಾರರು, ಎಲ್ಲ ಇತಿಹಾಸ ಬರೆದವರು ಕಥೆಯನ್ನು ಪ್ರಾರಂಭದಿಂದ ಮಾಡ್ತಾರೆ. ರಾಮಾಯಣ ಮಾತ್ರ ಕೊನೆಯಿಂದ ಪ್ರಾರಂಭ ಆಗುತ್ತೆ. ಕೊನೆ ಮತ್ತು ಪ್ರಾರಂಭ ಆಗಿರ್ತಕ್ಕಂಥ ಏಕೈಕ ಕಥೆ ಅದು ರಾಮಚರಿತೆ. ಹಾಗಾಗಿ ರಾಮ ಅತ್ಯುತ್ತಮವಾಗಿರ್ತಕ್ಕಂಥ ಪರಿಕಲ್ಪನೆ. ಹಾಗಾಗಿ ರಾಮ ಮೋಕ್ಷ ಯಾರಿಗೆ ಕೊಡ್ತಾನೆ ಹೇಳಿದರೆ, ಯಾಕೆ ಇದನ್ನು ಹೇಳೋದಕ್ಕೆ ಹೇಳಿದರೆ, ನಾವು ರಾಮಾಯಣದಲ್ಲಿ ರಾಮನನ್ನು ಅತಿ ಹೆಚ್ಚು ಯಾಕೆ ನಾವು ಮಾಡ್ತೀವಿ ಕೇಳಿದ್ರೆ, ಕೃಷ್ಣ ಅವತಾರ ಇರ್ಬೋದು, ಬೇರೆ ಬೇರೆ ಅವತಾರಗಳಲ್ಲಿ ರಾಮನಲ್ಲಿ ನೋಡಿ ವಾನರರಿಗೆ ಮೋಕ್ಷವನ್ನು ಕೊಡ್ತಾನೆ, ಗುಹನಿಗೆ ಮೋಕ್ಷವನ್ನು ಕೊಡ್ತಾನೆ, ಜಟಾಯು ಪಕ್ಷಿಗೆ ಮೋಕ್ಷವನ್ನು ಕೊಡ್ತಾನೆ, ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಎಲ್ಲರಿಗೂ ಮೋಕ್ಷವನ್ನು ಕೊಟ್ಟಿರ್ತಕ್ಕಂಥ ಎಂದೇ ಒಂದು ಅವತಾರ ಅದು ರಾಮಾವತಾರ. ಹಾಗಾಗಿ ನಮಗೂ ಮೋಕ್ಷ ಬೇಕು ಅಂತಾದರೆ ರಾಮ ಜಪದಲ್ಲಿ ನಾವು ಭಾಗವಹಿಸಬೇಕು, ಶ್ರದ್ಧೆಯಿಂದ ಭಾಗವಹಿಸಬೇಕು, ನಿಷ್ಠೆಯಿಂದ ಭಾಗವಹಿಸಬೇಕು. ಶ್ರದ್ಧೆ ಮತ್ತು ನಿಷ್ಠೆಯಿಂದ ಸಮಾಜವನ್ನು ಇದಕ್ಕೆ ಜೋಡಿಸಬೇಕು. ಆ ಕಾರಣಕ್ಕೋಸ್ಕರ ರಾಮ ಜಪ ಯಾಗ. ಹಾಗಾಗಿ ಈ ಸಮಿತಿಗಳು ಯಾಕೆ, ಈ ಸಮಿತಿಗಳ ಪರಿಕಲ್ಪನೆ ಇರತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ, ಇದೆಲ್ಲವನ್ನು ಜೋಡಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು. ನಾವು ನಮ್ಮ ಗ್ರಾಮಗಳಲ್ಲಿ ಈ ಸಮಿತಿಗಳ ಮುಖಾಂತರವಾಗಿ ಜನ ಸೇರಿಸಬೇಕು. ಹಾಗಾಗಿ ಇವತ್ತು 40 ಗ್ರಾಮದವರನ್ನು ಇಲ್ಲಿಗೆ ಕರೆದಿದ್ದೇವೆ. ಇವತ್ತು ಅದರ ಮುಖಾಂತರ ಸಮಾಗಮ ಮಾಡಿದೆ. ಆ ಸಮಾಗಮದ ಕಲ್ಪನೆಗಳು ಯಾಕೆ ಅಂತ ಹೇಳಿದ್ರೆ, ಮೊದಲ ಬಾರಿಗೆ ಯಾವುದೇ ಬ್ರಹ್ಮ ಕೆಲಸದಲ್ಲಿ ಈ ರೀತಿಯ ಎಲ್ಲ
ಸಮಿತಿಗಳನ್ನು ಗ್ರಾಮ ಸಮಿತಿಗಳನ್ನು ಸೇರಿಸಿ ಒಂದು ಸಮಾವೇಶ ಮಾಡಿದ್ದಿಲ್ಲ. ಇದು ಮೊದಲ ಬಾರಿಗೆ ಹನುಮಗಿರಿಯಲ್ಲಿ ಆಗಿದೆ. ಯಾಕೆ ಹೇಳಿದ್ರೆ ಇವತ್ತಿಂದ ನೀವು ದೀಕ್ಷಾಬದ್ಧರು. ನಿಮಗೆ ಪ್ರಸಾದವನ್ನು ಕೊಟ್ಟಿದೆ, ಶಾಲನ್ನು ಹಾಕಿದೆ. ತಂತ್ರಿಗ ನಾನದಕ್ಕೆ ನಾನೇ ಮುಟ್ಟಲಿಲ್ಲ, ತಂತ್ರಿಗಳ ಕೈಯಲ್ಲೇ ಕೊಟ್ಟದ್ದು. ಹಾಗಾಗಿ ಹೇಳಿದೆ, ರಾಮಾನುಗ್ರಹಕ್ಕೆ ಪ್ರಾರಂಭ ಆಗಬೇಕು ಅಂತಾದರೆ, ರಾಮನ ಅನುಗ್ರಹ ಪ್ರಾರಂಭ ಆಗಬೇಕು ಅಂತಾದರೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಶಾಲ ಹಾಕಿ ಪ್ರಸಾದವನ್ನು ಕೈಯಲ್ಲಿ ಕೊಟ್ಟಿದ್ದಾರೆ. ಯಾಕೆ ಹೇಳಿದರೆ ಇನ್ನು ನಿಷ್ಠೆಯಿಂದ ನೀವು ವಂಚಿತರಾಗಬಾರ್ದು, ಹೊರಗೆ ಹೋಗಬಾರ್ದು. ಇನ್ನೂ ನಿರಂತರವಾಗಿರ್ತಕ್ಕಂಥ ಈ ಕಾರ್ಯದಲ್ಲಿ ನೀವು ಭಾಗವಹಿಸಬೇಕು. ಇನ್ನಿರ್ತಕ್ಕಂಥ 3 ತಿಂಗಳುಗಳ ಕಾಲ ನೀವು ರಾಮ 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 ಹನುಮಗಿರಿ ಅನ್ನತಕ್ಕಂಥ ಕಲ್ಪನೆ ಅಡಿಯಲ್ಲಿ ಹನುಮಗಿರಿ 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 ಅಂತ ಚಿಂತನೆಯಿಂದ ಮಾಡ್ತಾ ಇವತ್ತಿಂದ ಕೆಲಸ ಪ್ರಾರಂಭ. ಯಾವ ಕೆಲಸ? ನಮ್ಮ ಗ್ರಾಮದಲ್ಲಿರ್ತಕ್ಕಂಥ, ಈಗ ಹೇಳಿದೆ, ಸಾಜ ರಾಧಾಕೃಷ್ಣ ಅವರು ಬರ್ತಾರೆ, ಮುರಳಿ ಬರ್ತಾರೆ, ಸೀತನ್ನ ಬರ್ತಾರೆ, ಅರುಣ್ ಪುತ್ತಿಲ ಬರ್ತಾರೆ, ಅವ್ರ ತಂಡ ಬರ್ತದೆ. ನಾವು ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಆ ಜವಾಬ್ದಾರಿ ಅಡಿಯಲ್ಲಿ ನಾವು ಗ್ರಾಮ ಸಮಿತಿಗಳ ಅಡಿಯಲ್ಲಿ ಏನು ಮಾಡಬೇಕು ಅಂತ ಇವತ್ತಿಂದ ನೀವು ಕೂತು ಚರ್ಚೆ ಮಾಡಬೇಕು. ಇವತ್ತು ಕೆಲವು ಸಮಿತಿಯಲ್ಲಿ 30 ಜನ ಇದ್ದೀರಿ, ಕೆಲವು ಸಮಿತಿಯಲ್ಲಿ 40 ಜನ ಇದ್ದೀರಿ, ಕೆಲವು ಸಮಿತಿಯಲ್ಲಿ 50 ಜನ ಇದ್ದೀರಿ, ಕೆಲವು ಸಮಿತಿಯಲ್ಲಿ 15 ಜನ ಇದ್ದೀರಿ. ಇವತ್ತಿಂದ ನಿಶ್ಚಯ ಮಾಡಬೇಕು, ನನ್ನ ಸಮಿತಿಯಲ್ಲಿ ಕನಿಷ್ಠವಾಗಿ 100ಕ್ಕಿಂತ 200 ಜನವನ್ನು ಸೇರಿಸಬೇಕು. ಅಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಬಂಧುಗಳನ್ನು ಜೋಡಿಸಬೇಕು. ಅವರು ನಾಡ್ದು ರಾಮ ಜಪಯಾಗವನ್ನು ಜಪದಲ್ಲಿ ಭಾಗವಹಿಸಬೇಕು. ರಾಮ ಜ್ಯೋತಿಯನ್ನು ಮನೆ ಮನೆಗಳಿಗೆ ತೊಗೊಂಡು ಹೋಗಬೇಕು. ಅದಕ್ಕೋಸ್ಕರ ನಮಗೆ ಸಂಖ್ಯೆ ಜಾಸ್ತಿ ಬೇಕು. ರಾಮನ ರಥ ಬಂದಾಗ ಮೆರವಣಿಗೆ ಆಗಬೇಕು. ಈ ಎಲ್ಲದಕ್ಕೂ ಜನ ಜೋಡಿಸುವಂಥ ಕೆಲಸ ಆಗಬೇಕು. ನಂದು ಇಷ್ಟೇ ಸಂಕಲ್ಪ ಇದೆ. ನೀವು ಇಷ್ಟು ಮಾಡಿ. ಈ ಸಮಿತಿಯಲ್ಲಿ ಅತಿ ದೊಡ್ಡ ಮೆರವಣಿಗೆ ಮತ್ತು ಅತಿ ದೊಡ್ಡ ಕಾರ್ಯಕ್ರಮ ಯಾರು ಮಾಡ್ತಾರೋ, ಯಾವ ಸಮಿತಿ ಅತಿ ದೊಡ್ಡ ಮೆರವಣಿಗೆ ಮಾಡ್ತದ ರಾಮ ಜ್ಯೋತಿದ್ದು, ಆ ಸಮಿತಿಯನ್ನು ಇಲ್ಲಿ ಗೌರವಿಸ್ತದೆ. ಯಾವ ಸಮಿತಿಯಲ್ಲಿ ಎಲ್ಲ ಮನೆಗಳ ಎಲ್ಲ ಜನರಿಗೆ ನೀವು ಗ್ರಾಮ ಜಪವನ್ನು ಹೇಳಿಕೊಡ್ತೀರೋ, ಆ ಜಪ ಕೊಡತಕ್ಕಂಥ ಗ್ರಾಮಗಳನ್ನು ಇಲ್ಲಿ ಗುರುತಿಸ್ತದೆ. ಹಾಗಾಗಿ ಇವತ್ತು ನಿಮಗೆ ಶಾಲ ಹಾಕಿ ಗೌರವ ಕೊಟ್ಟದ್ದು ಯಾಕೆ ಅಂತ ಕೇಳಿದ್ರೆ, ಈ ಎಲ್ಲ ಕಾರ್ಯವನ್ನು ಯಶಸ್ವಿ ಮಾಡಬೇಕು ಅಂತ ನನಗೆ ಅನ್ನಿಸ್ತದೆ. ನೀವೆಲ್ಲ ರಾಮ ಭಕ್ತರು, ಆಂಜನೇಯನ ನಿಷ್ಠೆಯನ್ನು ತೋರಿಸಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪೂರ್ಣ ಮಾಡ್ತೀರಿ ಅಂತ ಹೇಳ್ತಾ ನಿಮಗೆ ಅಭಿನಂದನೆ ಮತ್ತು ಅಭಿವಂದನೆಗಳನ್ನು. ಹಾಗೆ ನಮ್ಮ ಕೆಲಸ ದೊಡ್ಡದಿದೆ. ಇವತ್ತು ನಾವು ನಾವೆಲ್ಲ ಆಂಜನೇಯ ರಾಮನ ಸೇವಕರಾಗಿ ಆಂಜನೇಯರಾಗಿದ್ದೇವೆ. ಹೇಗೆ ಆಂಜನೇಯ ಹಾರಿದನ ಅದೇ ರೀತಿಯಲ್ಲಿ ನಾವು ಹಾರಬೇಕು. ಎಲ್ಲಿಗೆ ಅಂತ ಕೇಳಿದ್ರೆ ರಾಮ ಜಪಯಾಗ ಮತ್ತು ಈ ಬ್ರಹ್ಮಕಲಶವನ್ನು ಯಶಸ್ವಿ ಮಾಡುವ ದೃಷ್ಟಿಯಿಂದ ಅಂತ ಹೇಳ್ತಾ ನಾವೆಲ್ಲ ಸೇರಿ, ಇದರಲ್ಲಿ ಯಾವುದೋ ಒಬ್ಬ ವ್ಯಕ್ತಿ, ಒಬ್ಬ ಅಧ್ಯಕ್ಷ, ಅಲ್ಲ, ನಾವೆಲ್ಲ ಸೇರಿ ಈ ಬ್ರಹ್ಮಕಲಶವನ್ನು ಯಶಸ್ವಿ ಮಾಡಬೇಕು. ನನಗೆ ವಿಶ್ವಾಸ ಇದೆ, ನಾನು ಕಂಡುಕೊಂಡಿರುವ ಇಷ್ಟು ಬ್ರಹ್ಮಕಲಶಗಳಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಕಲಶ ನಿಮ್ಮೆಲ್ಲರ ಸಂಕಲ್ಪದಿಂದ ರಾಮ ನಡೆಸ್ತಾನೆ ಅನ್ನತಕ್ಕಂಥ ವಿಶ್ವಾಸ ಇದೆ. ರಾಮ ತಗೋತಾನೆ, ಆಂಜನೇಯ ತಗೋತಾನೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಹಾಗಾಗಿ ನೋಡಿ, ಶಕೋಕ ಬಂದರು, ಮೊನ್ನೆಯಿಂದ ಕರೆದ್ರೆ ಬಂದಿಲ್ಲ. ಹನುಮಂತ ಇವತ್ತು ಕೊಟ್ಟಿದ್ದ ಓಲೆಯವರು ಅಂತ. ಶಕೋಕ ಬಂದ ಮೇಲೆ ಕೂತ ಮೇಲೆ ಸ್ವರವೇ ಇಲ್ಲ ಹೇಳಿದೆ. ಯಾವ ಬಾತಿರ್ತೀನಿ ಅಂತ ಹೇಳಿದೆ. ಮತ್ತು ಒತ್ತಾಯಕ್ಕೆ ತಂತ್ರಿಗಳ ಒತ್ತಾಯಕ್ಕೆ ಮಾತನಾಡಿದರು. ಈ ಬಾಕಿ ಎಲ್ಲರ ಸ್ವರ ತೆಗೆದರು, ಅವ್ರದ್ದೇ ಸ್ವರ ಕೇಳಿದ್ದು. ಹಾಗಾಗಿ ಹೇಳಿದ್ದಾರೆ, ಹನುಮಂತ ಹೀಗೆ ನಾಡ್ದು ಎಲ್ಲರನ್ನೂ ಜೋಡಿಸ್ತಾನೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಸ್ಪೃಶ್ಯ ಅಸ್ಪೃಶ್ಯ ಇಲ್ಲದೆ ಎಲ್ಲರನ್ನೂ ಸೇರಿಸುವ, ಎಲ್ಲರನ್ನೂ ಒಂದುಗೂಡಿಸುವ, ಎಲ್ಲರಿಗೂ ಶಕ್ತಿಯನ್ನು ತುಂಬುವ, ಎಲ್ಲರಿಗೂ ಯಾಗದ ದೀಕ್ಷೆ ಸಿಗುವ, ಎಲ್ಲರ ಮುಖಾಂತರವೂ ಯಾಗವನ್ನು ಮಾಡಿಸುವ ಮತ್ತು ಎಲ್ಲರ ಮುಖಾಂತರವೂ ರಾಮ ಜಪದ ಮುಖಾಂತರ ಪ್ರತಿ ಮನಗಳಿಗೆ ಮತ್ತು ಸಮಾಜಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ಹನುಮಗಿರಿಯಲ್ಲಿ ಆಗ್ತದೆ. ಅದರೆಲ್ಲದರ ನೇತೃತ್ವ ಯಾರು ಹೇಳಿದರೆ ಈ ಎಲ್ಲ ಗ್ರಾಮ ಸಮಿತಿ ಇವತ್ತು ಬಂದಿರತಕ್ಕಂಥ ನೀವೇ ಅಂತ ಹೇಳ್ತಾ, ನಿಮ್ಮ ಮುಖಾಂತರ ಸಮಾಜವನ್ನು ಒಂದು ಸುಂದರವಾಗಿರ್ತಕ್ಕಂಥ ಶಕ್ತಿ ತುಂಬತಕ್ಕಂಥ ಸಮಾಜ ಮಾಡುವುದಕ್ಕೆ ರಾಮಾನುಗ್ರಹ ಇರಲಿ ಅಂತ ಹೇಳ್ತಾ ನಿಮಗೆ ಶುಭವನ್ನು ಹಾರೈಸ್ತಾ ಇನ್ನೂ ಕೆಲವು ವಿಶೇಷತೆಗಳಾಗ್ತದೆ. ನಮ್ಮ ಜಿಲ್ಲೆಗೆ ಇವತ್ತಿನವರೆಗೆ ಕಾಂಚಿ ಕಾಮಕೋಟಿ ಸ್ವಾಮಿಗಳು ಬಂದಿಲ್ಲ. ನನ್ನ ಅಂದಾಜು ಗೊತ್ತಿಲ್ಲ, ನನಗೆ ಇದ್ದರೆ ಎಲ್ಲಿ ಆದರೆ ಹೇಳಿ, ನನಗೆ ಗೊತ್ತಿಲ್ಲ. ನನ್ನ ಕಲ್ಪನೆಯಲ್ಲಿ ಇರಬಹುದು, ಬಂದಿರಲಿಕ್ಕೂ ಸಾಕು, ಆದರೆ ಹೆಚ್ಚಿನ ಅಂಶ ಬಂದಿಲ್ಲ. ಹಾಗಾಗಿ ಕಾಂಚಿ ಕಾಮಕೋಟಿಗಳು ಸ್ವಾಮಿಗಳು ಒಪ್ಪಿದ್ದಾರೆ. ನಿರಂತರವಾಗಿ ಇಲ್ಲಿ ಯಾಗದ ಮುಂದು 12ನೇ ತಾರೀಕಿನವರೆಗೆ ಇಲ್ಲಿ ಇರ್ತೇನೆ ಅಂತ ಹೇಳ್ತಕ್ಕಂಥದ್ದು ಒಪ್ಪಿದ್ದಾರೆ. ಹಾಗಾಗಿ ಕಾಂಚಿ ಕಾಮಕೋಟಿಗಳ ಪಾದಸ್ಪರ್ಶ ಈ ಕ್ಷೇತ್ರಕ್ಕೆ ಆಗುತ್ತೆ. ಇದು ಒಂದು. ಎರಡನೇದು ನಾವು ಸಂಕಲ್ಪ ಮಾಡಿದೆವು. ನಮ್ಮದು ಯೋಚನೆ ಇರ್ತಕ್ಕಂಥದ್ದು ಯಾಗ, ನಮ್ಮ ಯೋಚನೆ ಇರ್ತಕ್ಕಂಥ ಜ್ಯೋತಿ, ನಮ್ಮ ಯೋಚನೆ ಇರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಬ್ರಹ್ಮಕಲಶ. ಹಾಗಾಗಿ ರಾಮನ ಚಿಂತನೆಯ ಪ್ರಕಾರ ಅತಿಥಿ ಸತ್ಕಾರ ಬಹಳ ಚೆನ್ನಾಗಿ ಆಗಬೇಕು. ರಾಮರಾಜ್ಯದಲ್ಲಿ ನಿರಂತರವಾಗಿರ್ತಕ್ಕಂಥ ಅನ್ನದಾನಗಳು, ಬೇರೆ ಬೇರೆ ದಾನಗಳು ನಡೀತಿತ್ತು ಅಂತ ರಾಮಾಯಣದಲ್ಲಿ ಕೇಳ್ತೀವಿ. ರಾಮನ ಕಾಲಘಟ್ಟದಲ್ಲಿ ಯಾಗಗಳು ನಡೀತಾ ಇತ್ತು, ಅಶ್ವಮೇಧ ಯಾಗ, ಬೇರೆ ಬೇರೆ ಯಾಗಗಳು ನಡೀತಾ ಇತ್ತು ಅಂತ ಕೇಳಿದ್ವಿ. ರಾಮ ಜಪ ಯಾಗ,
ರಾಮನ ಯಾಗ ನಡೀತಾ ಇರಬೇಕಾದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೇಕಾದಷ್ಟು ವ್ಯವಸ್ಥೆಗಳನ್ನು ಭರತನ ಮುಖಾಂತರ ಮಾಡ್ತಿದ್ದ. ರಾಮಾಯಣದಲ್ಲಿದೆ ಎಲ್ಲ ಉಲ್ಲೇಖಗಳು ಕಾಣ್ತಿದ್ವು. ಹಾಗಾಗಿ ಅದೆಲ್ಲ ಆಗಬೇಕು. ಹಾಗಾಗಿ ರಾಮನ ಕಾಲಘಟ್ಟದಲ್ಲಿ ರಾಮ ರಾಜ್ಯದಲ್ಲಿ ಏನಿತ್ತು ಆ ಸಂತೃಪ್ತಿಯೆಲ್ಲ ರಾಮನಿಗೆ ಸಿಗಬೇಕು ಅಂತಾದರೆ ಇಲ್ಲಿ ನಿರಂತರವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಬೇಕು. ಬಂದವರಿಗೆಲ್ಲ ಅತಿಥಿ ಸತ್ಕಾರ, ಬೆಳಗಿನಿಂದ ರಾತ್ರಿವರೆಗೆ ಅನ್ನದಾನಗಳು ನಡಿಬೇಕು. ವಿಶಿಷ್ಟವಾಗಿರ್ತಕ್ಕಂಥ ಎಲ್ಲ ಭೋಜನದ ವ್ಯವಸ್ಥೆಗಳಾಗಬೇಕು. ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ನೆಮ್ಮದಿಗಳು ಸಿಗಬೇಕು. ಇದೆಲ್ಲವನ್ನು ಮಾಡ್ತದೆ ರಾಮಾಯಣದ ಕಾಲದಲ್ಲಿ. ರಾಮನೇ ರಾಜ, ಹಾಗಾಗಿ ಧಾರ್ಮಿಕ ಸಭೆ ಇರಲಿಲ್ಲ. ಹಾಗಾಗಿ ನಮ್ಮ ಯಾಗದಲ್ಲೂ ಧಾರ್ಮಿಕ ಸಭೆಗಳಿಲ್ಲ. ಧಾರ್ಮಿಕ ಸಭೆಗಳಿಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನದಾನಗಳ ಮುಖಾಂತರವಾಗಿ ರಾಮ ಯಾಗವನ್ನು ಹೇಗೆ ಮಾಡಬೇಕು, ನಮಗೆ ಯಾಗದ ಫಲ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಗ ಮಾತ್ರ ಇದೆ. ಹಾಗಾಗಿ ಮೊದಲ ಬ್ರಹ್ಮಕಲಶ ಧಾರ್ಮಿಕ ಸಭೆ ಇಲ್ಲದೆ ಇರತಕ್ಕಂಥದ್ದು ಅದು ಇಲ್ಲಿ ಅಂತ ಹೇಳ್ತಾ, ನಾನು ಆಗಲೇ ಹೇಳಿದೆ, ಒತ್ತಡ ಇಲ್ಲ. ಯಾರು ಹಣ ಕೊಡಬೇಕು ಅಂತ ಕೇಳೋದಿಲ್ಲ, ಕೊಟ್ಟರೆ ತಗೊಳ್ತದೆ. ಯಾರಾದರೂ ಮನಸ್ಸಿನಲ್ಲಿದ್ದು ನನಗೆ 1 ಕೋಟಿ ಕೊಡಬೇಕು ಅಂತಿದ್ರೆ ಏನು ತೊಂದರೆ ಇಲ್ಲ, ಸಕ್ಕೊಕ್ಕ ಕೊಡ್ಬೋದು. ಅವರ ಮನಸ್ಸು ಒಳ್ಳೆಯದು, ಹಾಗಾಗಿ ಅದಕ್ಕೆ ತಗೊಳ್ತೇವೆ. ಆದರೆ ಯಾರಿಗೂ ಒತ್ತಡ ಇಲ್ಲ. ಒತ್ತಡ 3ಕ್ಕೆ. ಯಾವುದಕ್ಕೆ? ಜ್ಯೋತಿ ತಗೋಬೇಕು, ಜಪ ಹೇಳಬೇಕು, ನಾರಿಕೇಳ ಸಮರ್ಪಣೆ ಮಾಡಬೇಕು. ಹಾಗಾಗಿ ಈ 3ಕ್ಕೆ ಮಾತ್ರ ನಮ್ಮ ಒತ್ತಡ. ಅದು ಭಕ್ತರ ಅನುಗ್ರಹಕ್ಕೋಸ್ಕರ, ರಾಮನ ಸಂಕಲ್ಪದ ಪ್ರಕಾರ. ಹಾಗಾಗಿ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯದಲ್ಲಿ ಭಾಗವಹಿಸುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ನನಗೆ ಭಾಳ ಆನಂದ ಆಗಿದೆ. ಯಾರು ಏನು ಬೇಕಿದ್ರೆ ಹೇಳಿ, ಇಷ್ಟು ದೊಡ್ಡದಾಗಿರ್ತಕ್ಕಂಥ 40 ಗ್ರಾಮಗಳಲ್ಲಿ ಸಮಿತಿಯ ಜನರನ್ನು ಕರೆದಾಗ ಬಂದಿರತಕ್ಕಂಥ ಇವತ್ತು ಸುಮಾರು 300-350 ಜನ. ಈ ರೀತಿ ಒಂದು ಬ್ರಹ್ಮಕಲಶಕ್ಕಿಂತ ಪೂರ್ವವಾಗಿ ಒಂದು 2 ತಿಂಗಳ ಮುಂಚೆಯೇ ಸಭೆ ನಡೀತಕ್ಕಂಥದ್ದು. ಇದು ಎಲ್ಲೂ ಕಂಡಿಲ್ಲ. ಹೇಳಿದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಜನರಲ್ಲಿ, ಪ್ರತಿಯೊಂದು ಮನೆಯಲ್ಲಿ ರಾಮ ಜಪ ಯಾಗ ಮಾಡತಕ್ಕಂಥ ಆಸಕ್ತಿ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗಿದೆ. ಹಾಗಾಗಿ ಅಂತಹ ಧರ್ಮ ಬಂಧುಗಳ, ಅಂತಹ ಧರ್ಮ ಚಿಂತಕರ, ಅಂತಹ ಸಾಂಸ್ಕೃತಿಕ ಪರಂಪರೆಗಳ ನಂಬಿಕೆ ಇರತಕ್ಕಂಥವರ ಒಂದು ಸಮಾಗಮ ಇಲ್ಲಿ ಆಗಿದೆ. ಅದಕ್ಕೆ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿಮ್ಮೆಲ್ಲರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭವನ್ನು ಹಾರೈಸ್ತೇನೆ. ಅವರ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ ಏಪ್ರಿಲ್ 9ನೇ ತಾರೀಕಿನಿಂದ ನಡೆಯುವಂಥ ದೇವತಾ ಸನ್ನಿಧಿಯಲ್ಲಿ ನಡೆಯುವ ಬ್ರಹ್ಮಕಲಶೋತ್ಸವ ಮತ್ತು ಕೋಟಿ ಶ್ರೀರಾಮ ತಾರಕ ಯಜ್ಞದ ಸುದೃಢವಾಗಿರುವಂಥ ನೇತೃತ್ವವನ್ನು ವಹಿಸಿಕೊಂಡು ಸಮಿತಿಯನ್ನು ಮುನ್ನಡೆಸುತ್ತಾ ಇರುವಂಥ ಸಮಿತಿಯ ಅಧ್ಯಕ್ಷರಾಗಿರುವಂಥ ಆತ್ಮೀಯ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ಜಿ, ಈ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂಥ ಆತ್ಮೀಯ ಡಾಕ್ಟರ್ ರವೀಶ್ ಪಡುಮಲೆ, ಈ ಪ್ರತಿಷ್ಠಾನದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಆತ್ಮೀಯ ಸನ್ಮಾನ್ಯ ಶ್ರೀ ಧನ್ಯ ಅಚ್ಯುತ ಮೂಡತಾಯರು ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಆತ್ಮೀಯ ಬಂಧು ಭಗಿನಿಯರೇ, ಅತ್ಯಂತ ವಿಜೃಂಭಣೆಯಿಂದ ನಾವು ಶ್ರೀದೇವರ ಬ್ರಹ್ಮಕಲಶ ಮತ್ತು ರಾಮತಾರಕ ಯಜ್ಞವನ್ನು ನಡೆಸುವುದು ಅಂತ ನಿರ್ಣಯಿಸಿಯಾಗಿದೆ. ಯಾವತ್ತೂ ಕೂಡ ಮನುಷ್ಯನ ಪ್ರಯತ್ನ, ಅದಕ್ಕೆ ದೇವರ ಅನುಗ್ರಹ. ಮನುಷ್ಯನ ಪ್ರಯತ್ನ ಪರಿಪೂರ್ಣ ಸಮರ್ಪಣಾ ಭಾವದಿಂದಿದ್ದಲ್ಲಿ ಅದಕ್ಕೆ ದೇವರು ಖಂಡಿತ ಅನುಗ್ರಹಿಸ್ತಾರೆ. ಆ ಸಂಕಲ್ಪಿತವಾಗಿರುವಂಥ ಕಾರ್ಯವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತದೆ. ಆಗಮಶಾಸ್ತ್ರ ವಿಧಿಯ ಪ್ರಕಾರ ಪ್ರಾಪಂಚಿಕವಾಗಿ ಎಲ್ಲೆಡೆಯೂ ಕೂಡ ಇರುವಂಥ ಭಗವಂತನನ್ನು ಅಥವಾ ಪರಮಾತ್ಮನನ್ನು, ಆ ಶಕ್ತಿಗೆ ಯಾವುದೇ ರೀತಿಯ ಸ್ವರೂಪ ಇಲ್ಲ. ಸ್ವರೂಪಾತ್ಮಕವಾಗಿ ಆರಾಧನೆ ಮಾಡಿಕೊಂಡು ಬರುವಂಥ ಪದ್ಧತಿಯೇ ಬಂದದ್ದು. ಯಾಕೆ ಅಂದರೆ ಕಲಿಯುಗದ ಮನುಕುಲದಲ್ಲಿರತಕ್ಕಂಥ ಏಕಾಗ್ರತೆಯ ಕೊರತೆ, ಯಾವುದರಲ್ಲಿಯೂ ಕೂಡ ಸ್ಥಿರವಾಗಿ ನಿಲ್ಲಿಕ್ಕೆ ಆಗದೇ ಇರುವಂಥ, ಯಾವುದನ್ನು ಕೂಡ ಸ್ಥಿರವಾಗಿ ಅಳವಡಿಸಿಕೊಳ್ಳಿಕ್ಕೆ ಆಗದೇ ಇರುವಂಥ, ನಿರಂತರವಾಗಿ ಚಾಂಚಲ್ಯದೊಂದಿಗೆ ಮುಂದುವರಿಯುವಂತಹ ಪರಿಸ್ಥಿತಿ ಕಲಿಯುಗದಲ್ಲಿರುತ್ತದೆ. ಆ ಸಂದರ್ಭದಲ್ಲಿ ಭಗವತ್ ಶಕ್ತಿಯ ಅನುಗ್ರಹ ಇಲ್ಲದೆ ಈ ಪ್ರಪಂಚದಲ್ಲಿ ಏನೂ ನಡೆಯುವುದಿಲ್ಲ. ಆ ಭಗವದ್ ಅನುಗ್ರಹ ಪ್ರಾಪ್ತಿಗೆ ಏನಾಗಬೇಕು ಎಂಬಾಗ
ಕಲಿಯುಗದ ಜನತೆಗೆ ಅತ್ಯಂತ ಅನಿವಾರ್ಯವಾಗಿರುವಂಥದ್ದು ಮೂರ್ತಿ ಆರಾಧನೆ. ಪ್ರಪಂಚದಲ್ಲಿ ಸರ್ವವ್ಯಾಪಿಯಾಗಿರುವಂಥ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಮನುಷ್ಯನಿಗೆ ಶಕ್ತಿ ಇಲ್ಲದಿರುವಾಗ ಅತ್ಯಂತ ಪರಿಶುದ್ಧವಾಗಿರುವಂಥ ಕೇಂದ್ರದಲ್ಲಿ, ಅದು ಆಗಮ, ಜ್ಯೋತಿಷ್ಯ ಮತ್ತು ಶಿಲ್ಪ, ಈ ಮೂರೂ ಶಾಸ್ತ್ರಗಳನ್ನು ಸೇರಿಸಿಕೊಂಡು ಒಂದು ವ್ಯವಸ್ಥೆಯನ್ನು ರೂಪೀಕರಿಸಿಕೊಳ್ಳುವಂಥದ್ದೇ ದೇವಾಲಯ ನಿರ್ಮಾಣದ ಹಿಂದಿರುವಂಥ ಒಂದು ಗುರಿ ಮತ್ತು ಪದ್ಧತಿ. ಮಾಲಿನ್ಯದ ನಡುವೆ ಇರುವಂಥ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಆಗದೇ ಇರುವಂಥ ನಮಗೆ ಅತ್ಯಂತ ಶುದ್ಧವಾಗಿರುವಂಥ, ಶುಭ್ರವಾಗಿರುವಂಥ ವಾತಾವರಣದಲ್ಲಿ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿರುವಂಥ ಮಾರ್ಗ ಈ ದೇವಾಲಯ ಎಂಬುದು. ಮೂಲೇನ ಪೀಠಂ ಪ್ರಕೃತಿ ಸ್ವರೂಪಂ ಬೀಜೇನ ಬಿಂಬಂ ಪುರುಷಾತ್ಮಕಂ ಚ ಅಂತ ಹೇಳಿದರು. ಅಲ್ಲಿ ಒಂದು ಪಾಣಿಪೀಠವಿರುತ್ತದೆ, ಒಂದು ಬಿಂಬವೂ ಇರುತ್ತದೆ. ಆ ಪಾಣಿಪೀಠ ಮತ್ತು ಬಿಂಬವನ್ನು ಸುದೃಢಗೊಳಿಸಲಿಕ್ಕೋಸ್ಕರವಾಗಿ ಅಷ್ಟಬಂಧ ಅಂತ ಹೇಳುವಂಥದ್ದು 8 ಬಗೆಯ ದ್ರವ್ಯಗಳನ್ನು ಸೇರಿಸಿರುವಂಥ ಅಷ್ಟಬಂಧವನ್ನು ಲೇಪನೆ ಮಾಡಿ ಆಗುವಾಗ ಪಾಣಿಪೀಠ ಮತ್ತು ಬಿಂಬಕ್ಕಿರುವಂಥ ಸಂಬಂಧ ಸುದೃಢವಾಗ್ತದೆ. ಅರ್ಥ, ಪ್ರಕೃತಿ ಮತ್ತು ಪುರುಷರ ಸಂಯೋಗ ಸುದೃಢವಾಗ್ತದೆ. ಈ ಸಂಕಲ್ಪವನ್ನು ಇರಿಸಿಕೊಂಡು ನಾವು ದೇವಾಲಯದಲ್ಲಿ ಆರಾಧನೆಯನ್ನು ಮಾಡಿಕೊಂಡು ಬರ್ತೇವೆ. ಅಂಥ ಒಂದು ದೈವಿಕವಾಗಿರುವಂಥ ಚೈತನ್ಯ ಕಾಲಸ್ಥಿತಿಯಲ್ಲಿ ನಾವು ಆರಾಧನೆ ಮಾಡಿಕೊಂಡು ಬಂದಿರುವಂಥ ಅನೇಕ ದೇವಾಲಯಗಳು ಜೀರ್ಣಾವಸ್ಥೆಗೆ ಹೋಗಿರುವಂಥದ್ದು ಮತ್ತೆ ಪುನಃ ಜೀರ್ಣೋದ್ಧಾರ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ರೀತಿಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ. ಯಾವಾಗ ಧರ್ಮ ಗ್ಲಾನಿ ಆಗ್ತದೋ ಆ ಸಂದರ್ಭದಲ್ಲಿ ಧರ್ಮೋತ್ಥಾನಕ್ಕೋಸ್ಕರವಾಗಿ ನಾನು ಯಾವುದಾದ್ರೂ ಒಂದು ರೂಪದಲ್ಲಿ ಅವತರಿಸ್ತೇನೆ, ಅಲ್ಲದಿದ್ದರೆ ಯಾವುದಾದ್ರೂ ಒಂದು ಆತ್ಮಕ್ಕೆ ಪ್ರೇರಣೆಯನ್ನು ಕೊಡ್ತೇನೆ ಅಂತ. ಆ ನಿಮಿತ್ತವಾಗಿ ಇವತ್ತು ಒಂದೊಂದು ಪ್ರದೇಶದಲ್ಲಿಯೂ ಕೂಡ ಸಮಾಜವನ್ನು ಜಾಗೃತಗೊಳಿಸಲಿಕ್ಕೆ ಹಿಂದೂ ಸಮಾಜ ತಾನು ಗಮನಿಸಬೇಕಾದಂಥ ಮಾರ್ಗ ಯಾವುದು, ತಾನು ಪತಿಸಬೇಕಾದಂಥ ದಾರಿ ಯಾವುದು ಎಂಬುದನ್ನು ಸರಿಯಾಗಿ ಅರ್ಥವಿಸಿಕೊಳ್ಳಿಕ್ಕೆ ಪೂರಕವಾಗಿ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಸಾಧ್ಯವಾಗುವಂಥದ್ದು ಧಾರ್ಮಿಕವಾಗಿರುವಂಥ ಶ್ರದ್ಧಾ ಕೇಂದ್ರಗಳಲ್ಲಿ ಮಾತ್ರ. ಜಾತೀಯವಾಗಿರತಕ್ಕಂಥ ಚಿಂತನೆಗೆ ಅತೀತವಾಗಿ, ರಾಜಕೀಯವಾಗಿರುವಂಥ ಚಿಂತನೆಗೆ ಅತೀತವಾಗಿ ನಾವೆಲ್ಲ ಹಿಂದೂಗಳು ಎಂಬ ಭಾವನೆಯೊಂದಿಗೆ ಸೇರಿಕೊಳ್ಳಿಕ್ಕಿರುವಂಥ ಅವಕಾಶ ಇರುವಂಥದ್ದು ಕ್ಷೇತ್ರದಲ್ಲಿ. ಹಾಗಾದ್ರೆ ಆ ಕ್ಷೇತ್ರಗಳು ಯಾವತ್ತೂ ಕೂಡ ಜಾಗೃತವಾಗಿರಬೇಕು. ಆ ರೀತಿ ಸಮಾಜವನ್ನು ಒಳಿತಿನ ಪಥದಲ್ಲಿ ಕೊಂಡೊಯ್ಯಲಿಕ್ಕೋಸ್ಕರವಾಗಿ ಭಗವಂತ ಯಾರಿಗಾದರೂ ಪ್ರೇರಣೆ ಕೊಡ್ತಾರೆ, ತನ್ಮೂಲಕವಾಗಿ ಈ ರೀತಿಯ ಧರ್ಮ ಕಾರ್ಯ ನಡೀತದೆ. ಇಲ್ಲಿ ಹಿಂದೆಯೇ ನಾವು ಒಂದು ವೇಳೆ ಹಿಂದಿನ ಕಾಲವನ್ನು ನಾವು ಗ್ರಹಿಸಿದರೆ ಶ್ರೀದೇವರ ಸನ್ನಿಧಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಬ್ರಹ್ಮಕಲಶ ಆಗುವಂಥ ಸಂದರ್ಭದಲ್ಲಿ ಹನುಮ ಇಲ್ಲಿಗೆ ಬಂದ, ಹನುಮನನ್ನು ಪ್ರತಿಷ್ಠಾಪಿಸಿದೆವು. ಕಾಲಾನಂತರದಲ್ಲಿ ತನ್ನ ಸೇವಕನಾಗಿರುವಂಥ ಹನುಮನಿರುವಲ್ಲಿಗೆ ಶ್ರೀರಾಮ ಬಂದ, ಆ ಶ್ರೀರಾಮನನ್ನು ಕೂಡ ನಾವು ಪ್ರತಿಷ್ಠಾಪಿಸಿದೆವು. ಆದರೆ ಈ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂಥ ಬ್ರಹ್ಮಕಲಶ ಯಾವುದೆಂದರೆ ಇಬ್ಬರೂ ಕೂಡ ಇವತ್ತು ನಮ್ಮ ಮನೆಯವರಾಗಿದ್ದಾರೆ. ಆ ಇಬ್ಬರು ಆ ಮನೆಯ ಸದಸ್ಯರಿಗೆ ಜೊತೆಯಾಗಿ ಬ್ರಹ್ಮಕಲಶ ಮಾಡುವಂಥ ಸೌಭಾಗ್ಯ ಸಿಗುವಂಥದ್ದು ನಮಗೆ 2026ನೇ ಇಸವಿಯಲ್ಲಿ. ಅಂಥ ಒಂದು ಯೋಗ್ಯವಾಗಿರುವಂಥ ಸಮಯದಲ್ಲಿ ಆ ಕಾರ್ಯಕ್ಕೋಸ್ಕರವಾಗಿ ನಾವು ತೊಡಗಿಸಿಕೊಂಡಿದ್ದೇವೆ. ಒಂದು ಕ್ಷೇತ್ರ ಸಾನ್ನಿಧ್ಯ ವೃದ್ಧಿಗೋಸ್ಕರವಾಗಿ ಒಳಗಡೆ ಆ ಆಗಮ ವಿಧಿಯ ಪ್ರಕಾರ ದೇವರಿಗೆ ಬ್ರಹ್ಮಕಲಶ ಆಗುವಂಥ ಸಂದರ್ಭದಲ್ಲಿ ಜೊತೆಯಲ್ಲಿ ಸಮಾಜಕ್ಕೂ ಕೂಡ ಬ್ರಹ್ಮಕಲಶ ಆಗಬೇಕಾಗಿದೆ. ಸಮಾಜವೂ ಕೂಡ ತುಂಬ ಪರಿವರ್ತನೆ ಆಗಬೇಕು. ಭವಿಷ್ಯತ್ತಿನ ಭಾರತವನ್ನು ಕಲ್ಪನೆ ಮಾಡಬೇಕು ಅಂತಾದರೆ ನಾವಿರಬೇಕಾದ್ದು ಹೇಗೆ ಎಂಬ ಚಿಂತನೆ ನಮ್ಮಲ್ಲಿ ಜಾಗೃತವಾಗಬೇಕು. ಅದಕ್ಕೋಸ್ಕರವಾಗಿ ಹಿಂದೂ ಸಮಾಜವನ್ನು ಒಗ್ಗೂಡಿಸಲಿಕ್ಕೋಸ್ಕರವಾಗಿ ಅನೇಕ ಧರ್ಮಕ್ರಿಯೆಗಳ ಜೊತೆಯಲ್ಲಿ ನಮ್ಮ ಹಿರಿಯರು ಅನೇಕರು ತೊಡಗಿಸಿಕೊಂಡಿದ್ದಾರೆ. ಅಂಥ ಒಂದು ಆ ಧರ್ಮ ಕಾರ್ಯ ಯಾವುದೆಂದರೆ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಲಿಕ್ಕೋಸ್ಕರವಾಗಿ ಮರ್ಯಾದಾ ಪುರುಷೋತ್ತಮನಾಗಿರತಕ್ಕಂಥ ಭಗವಾನ್ ಶ್ರೀರಾಮಚಂದ್ರನೇ ಅದಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನು ಒದಗಿಸಿಕೊಡುವುದು. ಆ ಶಕ್ತಿಯ ಗ್ರಹಿಕೆಯೊಂದಿಗೆ ಅತ್ಯಂತ ಪರಮ ಪವಿತ್ರವಾಗಿರುವಂಥ ಅಯೋಧ್ಯೆಯಿಂದ ಬರುವಂಥ ಧರ್ಮಜ್ಯೋತಿ ಯಾವುದಿದೆಯೋ ಆ ಜ್ಯೋತಿ ಇಡೀ ಗ್ರಾಮಗಳಿಗೆ ತೆರಳಿ ತನ್ಮೂಲಕವಾಗಿ ಇಡೀ ಸಮಾಜ
ರಾಮನಾಮವನ್ನು ಮಾಡಬೇಕು. ಆ ಮುಖಾಂತರ ನಾವಿಲ್ಲಿ ರಾಮತಾರಕ ಯಜ್ಞವನ್ನು ಮಾಡುವುದು ಯಾಕೆಂದರೆ ಸಮಾಜಕ್ಕೆ ಬ್ರಹ್ಮಕಲಶಕ್ಕೋಸ್ಕರವಾಗಿ, ಸಮಾಜದ ಪರಿವರ್ತನೆಗೋಸ್ಕರವಾಗಿ, ಹಿಂದೂಗಳ ಆತ್ಮವಿಶ್ವಾಸದಿಂದ, ಸ್ವಾಭಿಮಾನದಿಂದ, ಐಕ್ಯಮತದಿಂದ ಪರಸ್ಪರ ಒಳಿತಿನ ಪಥದಲ್ಲಿ ಸಾಗಲಿಕ್ಕೆ ಪೂರಕವಾಗಿರತಕ್ಕಂಥ ವೈಚಾರಿಕವಾಗಿರುವಂಥ ಚಿಂತನೆಗಳು ಜಾಗೃತವಾಗಲಿಕ್ಕೋಸ್ಕರವಾಗಿ ಈ ರಾಮತಾರಕ ಯಜ್ಞವೂ ಕೂಡ ನಡೀತಾ ಇದೆ. ಇದಕ್ಕೋಸ್ಕರವಾಗಿ ಸಂಘಾಟಕರು ಈ ಹಲವಾರು ಸಮಯಗಳಿಂದ ಪ್ರಯತ್ನವನ್ನು ಬರ್ತಾ ಇದ್ದಾರೆ. ಬೇರೆ ಬೇರೆ ಸಮಿತಿಗಳು ರೂಪೀಕೃತವಾಗಿದೆ. ಎಲ್ಲರಿಗೂ ಕೂಡ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಅದು ದೇವರೇ ಕೊಟ್ಟಿರುವಂಥ ಜವಾಬ್ದಾರಿ ಎಂಬ ರೀತಿಯಲ್ಲಿ ಅತ್ಯಂತ ಸಮರ್ಪಕವಾಗಿ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಈಗ ವರದಿಗಳು ಬರುವಂಥ ಸಂದರ್ಭದಲ್ಲಿ ಅವರ ಆ ಪರಿಪೂರ್ಣವಾಗಿರುವಂಥ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನಗಳು ಗೊತ್ತಾಗುತ್ತಾ ಇದೆ. ಈ ಪ್ರಯತ್ನಗಳು ನಿರಂತರವಾಗಿ ಮುಂದುವರಿಯಲಿ. ನಾಳದು ಕ್ಷೇತ್ರದ ಬ್ರಹ್ಮಕಲಶವು ಜೊತೆಯಲ್ಲಿ ಈ ರಾಮತಾರಕ ಯಜ್ಞವು ಅತ್ಯಂತ ಯಶಸ್ವಿಯಾಗಿ ನೆರವೇರುವುದರ ಜೊತೆಯಲ್ಲಿ ಇಡೀ ಕೇವಲ ಈ ಈಶ್ವರ ಮಂಗಲಕ್ಕೆ ಮಾತ್ರ ಅಲ್ಲ, ಒಟ್ಟು ಭಾರತಕ್ಕೆ, ಭಾರತೀಯರಿಗೆ ಮಂಗಲವಾಗಲಿಕ್ಕೆ ಪೂರಕವಾಗಿ ಇದೊಂದು ಪ್ರೇರಣೆಯಾಗಲಿ, ಇದೊಂದು ನಾಂದಿಯಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮ್ಮ ಸಮಿತಿಯ ಅಧ್ಯಕ್ಷರ ಬಗ್ಗೆ ಆಗಲೇ ಮೂಡತ್ತಾರೆ ಹೇಳಿದರು. ಸಮಿತಿ ಅಧ್ಯಕ್ಷರು ಅವರು ಧರ್ಮ ಮತ್ತು ರಾಜಕೀಯ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿಕೊಂಡಿರುವಂಥ ವ್ಯಕ್ತಿ. ಒಂದು ಭಾಗದಿಂದ ಅವರು ರಾಜಕೀಯ ನೇತಾರರಾಗಿದ್ದರೆ, ಮತ್ತೊಂದು ಭಾಗದಿಂದ ಧಾರ್ಮಿಕವಾಗಿ ಒಂದು ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯದ ಬಗ್ಗೆ ಮೇಲಿನಿಂದ ಕೆಳಗಿನವರೆಗೆ ಎಲ್ಲ ವಿಚಾರಗಳಲ್ಲಿ ಕೂಡ ಪರಿಪೂರ್ಣವಾಗಿರುವಂಥ ಮಾಹಿತಿ ಇರುವ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿ. ಆದ್ದರಿಂದಲೇ ಹೆಚ್ಚಿನ ಅಂಶ ಶ್ರೀರಾಮಚಂದ್ರನು ಆ ಪಂಚಮುಖಿ ಆಂಜನೇಯನ್ನು ತೀರ್ಮಾನ ಮಾಡಿದರು. ಈ ವರ್ಷದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು ಅಂತಾದರೆ ಆ ಸಮಿತಿಗೆ ಯಾವತ್ತೂ ಕೂಡ ಅಧ್ಯಕ್ಷರು ಯಾರಾಗಿರಬೇಕು ಅಂತ ಹೇಳುವಾಗ ಹೆಚ್ಚಿನ ಅಂಶ ನಳಿನ್ ಕುಮಾರ್ ಕಟೀಲ್ರ ಹೆಸರು ಬಂತು. ಆ ರೀತಿಯಲ್ಲಿ ಅವರು ಯೋಗ್ಯವಾಗಿ ನೇತೃತ್ವವನ್ನು ನೀಡುವವರು. ಕ್ಷೇತ್ರದ ಆಚಾರ್ಯರು ಕೂಡ ರವೀಶ ತಂತ್ರಿಗಳೇ, ಸ್ವಾಗತ ಸಮಿತಿಯ ಅಧ್ಯಕ್ಷರು ಕೂಡ ರವೀಶರೇ. ಈ ಇಬ್ಬರನ್ನು ಕೂಡ ಜೋಡಿಸಿಕೊಂಡು ಹೋಗಲಿಕ್ಕೆ ಮಧ್ಯದಲ್ಲಿ ಕೊಂಡಿಯಾಗಿ ನಿಲ್ಲುವವರು ನಮ್ಮ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರು ಆಗಿರುವ ಕಾರಣ ಅವರ ನೇತೃತ್ವದಲ್ಲಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಅತ್ಯಂತ ಯಶಸ್ವಿಯಾಗಿ ಇದು ನೆರವೇರುತ್ತದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಅದರಲ್ಲಿ ನಮ್ಮ ಸಮರ್ಪಣೆ ಏನು, ಆ ಸಮರ್ಪಣೆಯನ್ನು ಮಾಡುವುದರ ಜೊತೆಯಲ್ಲಿ ದೇವರು ಎಲ್ಲದಕ್ಕೂ ಕೂಡ ಒಳಿತನ್ನೇ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ತಲೆ ನಿಂತಿರುವಂತಹ ಕೋದಂಡರಾಮ ಹನುಮ ದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ, ಹಾಗೆಯೇ ಈ ಭಕ್ತರ ಸಮಾಗಮ ಕಾರ್ಯಕ್ರಮದ ಧರ್ಮ ಚಾವಡಿಯಲ್ಲಿರುವಂತಹ ಎಲ್ಲ ಹಿರಿಯರ ಆಶೀರ್ವಾದಗಳನ್ನು ಬೇಡುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿಂದೂ ಬಂಧುಗಳೇ, ಬಹಳ ಯಶಸ್ವಿಯಾಗಿ ನಾಡಿದ್ದಿನ ದಿನ ನಡೆಯುವಂತಹ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಇದೀಗಾಗಲೇ ಒಂದಷ್ಟು ಸಮಿತಿಗಳನ್ನು ರಚನೆ ಮಾಡಿ ತಾವುಗಳೆಲ್ಲರೂ ಇಲ್ಲಿ ಬಂದು ಜೊತೆಯಾಗಿದ್ದೀರಾ. ತಮಗೆಲ್ಲರಿಗೂ ಈ ಕ್ಷೇತ್ರದ ವತಿಯಿಂದ ಮತ್ತು ಈ ಊರಿನ ಒಬ್ಬ ಪ್ರಜೆಯಾಗಿದ್ದುಕೊಂಡು, ಒಬ್ಬ ಹಿಂದೂ ಕಾರ್ಯಕರ್ತನಾಗಿದ್ದುಕೊಂಡು, ಈ ಕ್ಷೇತ್ರದ ಭಕ್ತನಾಗಿದ್ದುಕೊಂಡು ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಇಡೀ ಜಗತ್ತಿನಲ್ಲಿ ಭಾರತ ದೇಶ ಅನ್ನುವಂಥದ್ದು ವಿಶೇಷವಾದ ಮತ್ತು ಎಲ್ಲರಿಗೊಂದು ಮಾದರಿಯಾಗಿರುವಂಥ ದೇಶ. ಈ ದೇಶದ ಆತ್ಮದ ಶಕ್ತಿಗಳು ಯಾರು ಅಂತ ಕೇಳಿದರೆ ರಾಮದೇವರು ಮತ್ತು ಹನುಮಂತ ದೇವರು. ಆ ರಾಮದೇವರು, ಹನುಮಂತ ದೇವರು ಮತ್ತು ತಾಯಿ ಭಾರತಾಂಬೆಯನ್ನು ಒಟ್ಟಿಗೆ ಪೂಜಿಸುವಂತಹ ಒಂದು ಸ್ಥಳ ಅಂತ ಇದ್ದರೆ ಅದು ನಮ್ಮ ಹನುಮಗಿರಿ. ಇಂತಹ ಹನುಮಗಿರಿಯಲ್ಲಿ ಅವರು ಮೂವರು ಕೂಡ ಜೊತೆಯಾಗಿದ್ದುಕೊಂಡು ಇಡೀ ಹಿಂದೂ ಶಕ್ತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಕೆಲಸವನ್ನು ಇಟ್ಟುಕೊಂಡು ಇಲ್ಲಿ ಎಲ್ಲ ಕಾರ್ಯಯೋಜನೆಗಳು ನಡೀತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಆ ನಿಟ್ಟಿನಲ್ಲಿ ನಾವುಗಳೆಲ್ಲರೂ ಹಿಂದೂಗಳು, ನಮ್ಮಲ್ಲಿ ಭಕ್ತಿ ಇದೆ. ನಾವು ನಂಬುವ ದೈವಗಳನ್ನು ನಾವು ಭಕ್ತಿಯಿಂದ ಪೂಜಿಸ್ತೇವೆ, ನಾವು ನಂಬುವ ದೇವರುಗಳನ್ನು ಭಕ್ತಿಯಲ್ಲಿ ಆರಾಧಿಸ್ತಾ ಇದ್ದೇವೆ. ಹಾಗೆಯೇ ಈ ಭಕ್ತಿ ಮತ್ತು ನಮ್ಮಲ್ಲಿರುವಂಥ ಹಿಂದೂ ಶಕ್ತಿ ಏನಿದೆ, ಇದರ ಎರಡರ ಕೂಡ ಒಂದು ಸಮಾಗಮ ನಡೆಯಬೇಕು ಅಥವಾ ಒಂದು ಸಮನ್ವಯ ನಡಿಬೇಕು ಅಂತಂದರೆ ನಾಡಿದ್ದಿನ ದಿನ ನಡೆಯುವಂತಹ ಬ್ರಹ್ಮಕಲಶೋತ್ಸವದಲ್ಲಿ ಇಡೀ ಅಲ್ಲಿಲ್ಲಿ ಇರುವಂತಹ ಎಲ್ಲ ಹಿಂದೂಗಳ ಶಕ್ತಿ ಮತ್ತು ಭಕ್ತಿ ಎರಡೂ ಕೂಡ ಇಲ್ಲಿ ಒಂದು ರೀತಿಯ ಸಮಾಗಮ ಅಥವಾ ಸಂಗಮ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ಬ್ರಹ್ಮಕಲಶೋತ್ಸವ ಎಲ್ಲರಿಗೂ ಮಾದರಿಯಾಗಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ನಾವಿಲ್ಲಿ ಗಮನಿಸಬೇಕಾದದ್ದು ಇಷ್ಟೇ, ನಾವುಗಳು
ಪ್ರಚಲಿತವಾಗಿ ನೋಡುವಂಥ ಕೆಲವು ವಿಚಾರಗಳನ್ನು ನೋಡ್ಬೋದು. ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿರ್ಬೋದು ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಾಗಿರ್ಬೋದು, ಒಂದು ಕೇಸರಿ ಧ್ವಜವನ್ನು ತೆಗೆದುಕೊಂಡು ಹೋದರು ಅಥವಾ ಕೇಸರಿ ಧ್ವಜದ ಬಗ್ಗೆ ಒಂದಷ್ಟು ಜನಗಳು ಈಗಾಗಲೇ ಬೇಕಾದ ಹಾಗೆ ಮಾತಾಡ್ತಾ ಇರೋದನ್ನು ನಾವು ಗಮನಿಸ್ಬೋದು. ನಾವೆಲ್ಲರೂ ಜೊತೆಯಾಗದಿದ್ದರೆ ಮುಂದಿನ ದಿವಸ ನೀವು ಯಾರು ದೇವಸ್ಥಾನಕ್ಕೆ ಅಥವಾ ದೈವಸ್ಥಾನಕ್ಕೆ ಬರಬೇಡಿ ಅನ್ನುವಂಥ ಒಂದು ಸಮಯವೂ ಕೂಡ ಬರುವಂತಹ ಸಾಧ್ಯತೆಗಳು ಇರ್ಬೋದು. ಅದಕ್ಕಾಗಿ ನಾವೆಲ್ಲರೂ ಜೊತೆಯಾಗಿರಬೇಕು. ನಮ್ಮಲ್ಲಿರುವಂತಹ ಅಡೆತಡೆಗಳು ಏನಿದ್ದಾವೆ ಅಥವಾ ಜಾತೀಯತೆ ಆಗಿರ್ಬೋದು ಅಥವಾ ರಾಜಕೀಯತೆ ಆಗಿರ್ಬೋದು ಎಲ್ಲವನ್ನು ಕೂಡ ಬಿಟ್ಟುಕೊಂಡು ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಹಿಂದೂ ಬಂಧುಗಳು ಜೊತೆಯಾಗಿದ್ದುಕೊಂಡು ಆ ರಾಮ ತಾರಕದ ಮಂತ್ರದ ಜೊತೆಗೆ ಈ ಹನುಮಗಿರಿಯ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಗೊಳಿಸುವ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗೋಣ. ಹಾಗೆಯೇ ಹನುಮಗಿರಿಯಲ್ಲಿ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಏನಿದೆ ಇದು ನಮ್ಮ ರಾಜ್ಯ ಮಾತ್ರ ಅಲ್ಲ, ದೇಶಕ್ಕೆ ಒಂದು ಮಾದರಿಯಾಗಲಿ. ಎಲ್ಲ ಹಿಂದೂಗಳು ತಮ್ಮ ವೈಯಕ್ತಿಕ ಸ್ವಾರ್ಥಗಳನ್ನು ಬಿಟ್ಟು ಒಗ್ಗೂಡಿದರೆ ಏನು ಮಾಡಬಲ್ಲರು ಅನ್ನುವುದಕ್ಕೆ ನಮ್ಮ ಹನುಮಗಿರಿ ನಾಡಿದ್ದಿನ ದಿವಸ ಸಾಕ್ಷಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಿಸೋಣ, ನಾವೆಲ್ಲರೂ ಜೊತೆಯಾಗೋಣ. ನಾಡಿದ್ದಿನ ಕಾರ್ಯಕ್ರಮ ನಾವು ನಂಬುವಂಥ ರಾಮದೇವರು ಹಾಗೂ ಹನುಮಂತ ದೇವರು ನಮಗೆ ಪೂರ್ಣವಾದ ಆಶೀರ್ವಾದವನ್ನು ನೀಡಲಿ. ನಾವೆಲ್ಲರೂ ನಾವು ಮಾಡಬೇಕಾದದ್ದಿಷ್ಟೇ, ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಹಿಂದೂಗಳ ಜೊತೆಗೆ ಈ ವಿಚಾರವನ್ನು ಹಂಚಿಕೊಳ್ಳೋಣ. ಹನುಮಗಿರಿ ಎನ್ನುವಂತಹ ಒಂದು ಕ್ಷೇತ್ರ, ಈ ಹನುಮಗಿರಿಯಲ್ಲಿ ಸಾಮರಸ್ಯದ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಇದೆ. ಇಲ್ಲಿ ಆಗುವಂತಹ ಎಲ್ಲ ಕಾರ್ಯ ಚಟುವಟಿಕೆಗಳು ಕೂಡ ಒಂದು ವ್ಯಕ್ತಿ ನಿರ್ಮಾಣದತ್ತ ಆಗುವಂಥ ಒಂದು ಕಾರ್ಯಚಟುವಟಿಕೆಗಳನ್ನು ಎನ್ನುವ ನಿಟ್ಟಿನಲ್ಲಿ ಎಲ್ರಿಗೂ ಅದನ್ನು ತಿಳಿ ಹೇಳುತ್ತಾ ನಾಡಿನ ಎಲ್ಲ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಯಶಸ್ವಿಗೊಳಿಸುವ, ನಮಗೆಲ್ಲರಿಗೂ ನಾವು ನಂಬುವಂತಹ ದೇವರುಗಳು ಭಗವಾನ್ ಶ್ರೀರಾಮ ದೇವರು ಮತ್ತು ಹನುಮಂತ ದೇವರು, ಹಾಗೆಯೇ ತಾಯಿ ಭಾರತಾಂಬೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ನಮ್ಮೆಲ್ಲರನ್ನ ಹರಸಲಿ ಅಂತ ಹೇಳ್ತಾ, ನಾಡಿನ ದಿವಸ ನಮಗೆ ಹೇಗೆ ದೈವದ ಕೊಡಿಯಡಿಯಲ್ಲಿ 10 ತಾಯಿ ಮಕ್ಕಳಾದರೂ ಒಂದೇ ತಾಯಿ ಮಕ್ಕಳು ಹಾಗೆ ಬನ್ನಿ ಅನ್ನುವಂಥ ಒಂದು ನುಡಿಗಟ್ಟು ಕೊಡುತ್ತಾ, ಅದೇ ರೀತಿಯಲ್ಲಿ ಭಾರತಾಂಬೆಯ ಮಕ್ಕಳಾದ ನಾವೆಲ್ಲರೂ ಜೊತೆಯಾಗಿ ನಾಡಿನ ದಿವಸ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಗೊಳಿಸುವಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು ಅನ್ನುವಂಥ ಒಂದು ಭಿನ್ನವಾದ ಮಾತುಗಳೊಂದಿಗೆ ನನ್ನ ಮಾತುಗಳನ್ನು ದೇವರ ಪಾದಪೂರ್ವಗಳಿಗೆ ಅರ್ಪಿಸಿಕೊಳ್ತಾ ಇದ್ದೇನೆ. ಅದ್ದೂರಿ ಬ್ರಹ್ಮಕಲಶೋತ್ಸವದ ಪೂರ್ವ ತಯಾರಿ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸನ್ಮಾನ್ಯ ನನ್ನ ಆತ್ಮೀಯರು, ಅಣ್ಣನಾದಂಥ ನಳಿನ್ ಕುಮಾರ್ ಕಟೀಲ್ರವರು ಹಾಗೂ ಕ್ಷೇತ್ರದ ತಂತ್ರಿಗಳು ರವೀಶ್ ತಂತ್ರಿಯವರು, ಹಾಗೆ ಕ್ಷೇತ್ರದ ಧರ್ಮದರ್ಶಿಗಳಾದಂಥ ನನ್ಯ ಅಚ್ಯುತ ಮುಡತೆಯವರು ಹಾಗೂ ಎಲ್ಲ ಗಣ್ಯ ಸಮಾಜದ ವ್ಯಕ್ತಿಗಳು ಸೇರಿರುವಂಥ ಎಲ್ಲ ಈ ಕ್ಷೇತ್ರದ ಭಗವದ್ಭಕ್ತರು, ಈಗಾಗಲೇ ಎಲ್ಲ ಗ್ರಾಮ ಸಮಿತಿಗಳನ್ನು ರಚನೆ ಮಾಡಿ ರಾಮ ಜಪಯಜ್ಞವನ್ನು ಯಾವ ರೀತಿ ಮಾಡ್ಬೋದಂತ ಎಲ್ರಿಗೂ ನಾವು ಆಯಾ ಗ್ರಾಮ ಸಮಿತಿಯಲ್ಲಿ ನಾವು ಅದರ ಮಾಹಿತಿಯನ್ನು ಕೊಟ್ಟಿರ್ತೇವೆ. ಇನ್ನು ಯಾವ ರೀತಿಯಾಗಿ ಆ ರಾಮ ಜಪವನ್ನು ಮಾಡಬೇಕು, ಎಷ್ಟು ಹೊತ್ತಿಗೆ ಮಾಡಬೇಕು, ಮಂದಿರದಲ್ಲಿ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಇನ್ನೂ ಒಂದು ಸಭೆಯನ್ನು ಈ ಕ್ಷೇತ್ರದಲ್ಲಿ ಕರೆದು ಆ ರಾಮ ಜಪ ಯಜ್ಞದ ಒಂದು ದೀಕ್ಷೆಯನ್ನು ಮಾರ್ಚ್ 2ನೇ ತಾರೀಕಿಗೆ ಇದೇ ಕ್ಷೇತ್ರದಲ್ಲಿ ನಾವು ಎಲ್ಲ ಭಗವದ್ಭಕ್ತರಿಗೆ ನೀಡಲಿಕ್ಕಿದ್ದೇವೆ. ಅದರಿಂದ ಎಲ್ಲರೂ ಅದೇ ದಿವಸ ರಾಮ ರಕ್ಷೆಯನ್ನು ಎಲ್ಲರಿಗೂ ಭಗವದ್ಭಕ್ತರಿಗೆ ನೀಡುವಂಥ ಕೆಲಸವನ್ನು ಕ್ಷೇತ್ರದ ವತಿಯಿಂದ ಮಾಡ್ತೇವೆ. ಅದರೊಟ್ಟಿಗೆ ಎಲ್ಲ ಗ್ರಾಮ ಸಮಿತಿಯನ್ನು ಇನ್ನೊಂದು ರೀತಿಯಲ್ಲಿ ನಾವು ಸಂಪರ್ಕ ಮಾಡಿ ಆ ರಾಮ ಜಪ ಯಜ್ಞ ಸಮಿತಿಯ ಪ್ರತಿ ಗ್ರಾಮ ಸಮಿತಿಯಲ್ಲಿ ರಾಮ ಜಪ ಯಜ್ಞ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಆಯಾಯ ಸಂಚಾಲಕರನ್ನು ಸಂಪರ್ಕ ಮಾಡಿ ಇನ್ನು ಮುಂದೆ ಯಾವ ದಿವಸ ನಾವು ಸಂಪರ್ಕ ಸಭೆಯನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಈ ಕ್ಷೇತ್ರದಲ್ಲಿ ಇನ್ನೊಂದು ಸಭೆಯನ್ನು ಕರೀತೇವೆ. ಅದಕ್ಕೆಲ್ಲರೂ ನೀವು ಭಾಗವಹಿಸಬೇಕು, ಆ ರಾಮನ ಹನುಮನ ಕೃಪೆಗೆ ಪಾತ್ರ ಆಗಬೇಕಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಬಂಧುಗಳೇ, ಎಲ್ಲರೂ ವರದಿ ಕೊಟ್ಟಿದ್ದಾರೆ. ನಂದು ವರದಿ ಇರುವುದಂದರೆ ಕಮಿಟಿ ಮಾಡುವಾಗ ನನ್ನನ್ನು ಹಾಕಿದ್ದಾರೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ನನಗೆ ಮೂಡತ್ತಾಯರು ಫೋನ್ ಮಾಡಿ ಹೇಳಿದರು, ಎಂಗಳು ಪಾಡ್ದ ಇರಗೆ ತೀರ್ನ ಬಲೆ ಅಂಡ ತೀರ್ನ ಅಣಿ ಬರ್ತಿರಲಿ ಅಂತ. ಅಂತೂ ಬರಲಿಕ್ಕೆ ಆಗಲಿಲ್ಲ. ವರದಿ ಕೇಳುವಾಗ ಒಂದು ನಮೂನೆ ಉಪಾಧ್ಯಕ್ಷ ಆಗಿ ಏನೂ ಮಾಡದಿರುವಂಥ ವ್ಯಕ್ತಿಯನ್ನು ಮೇಲೆ ಕೂತ್ಕೊಳ್ಳಿಸಿದ್ದೀರಿ ಅಂತ ಹೇಳಿ ನನಗೇ ನಾಚಿಕೆ ಆಯಿತು. ನನ್ನ ಸ್ಥಿತಿ ಏನಂದರೆ, ಈಗ ನಾನು ಪುತ್ತೂರಲ್ಲಿ ಇಲ್ಲ, ಎಲ್ರಿಗೂ ಗೊತ್ತಿರ್ಬೋದು. ನಾನು ಮಂಗಳೂರಲ್ಲಿ
ಈಗಿನ ಉಳ್ಳಾಲ ತಾಲೂಕಲ್ಲಿದ್ದೇನೆ. ಆದ ಕಾರಣ ಪುತ್ತೂರಿನ ಎಲ್ಲ ಸಂಪರ್ಕವೂ ಹಾಗೇ ಇದೆ. ಮಂಗಳೂರಿಂದು ಜಾಸ್ತಿ ಆಗಿದೆ, ಬಂಟ್ವಾಳದ್ದು ಹಿಂದಿಂದು ಹಾಗೆ ಉಳಿದಿದೆ. ಇದು ಎಲ್ಲ ಆಗುವಾಗ ಈಗ ಮಾಜಿ ಆದರೂ ಪುರ್ಸೋತಿಲ್ಲದ ಜನ ಆಗಿ ಹೋಗಿದ್ದೇನೆ. ಆದ ಕಾರಣ ಬರಲಿಕ್ಕಾಗಲಿಲ್ಲ. ಮತ್ತು ಈ ಕಾರ್ಯಕ್ರಮದಲ್ಲಿ ಒಪ್ಪಿಕೊಳ್ಳದಿದ್ದರೆ ರಾಮಾಂಜನೇಯ ಮುನಿಬಹುದು. ನಮಗೆ ಮಹಾಬಲೇಶ್ವರ ಭಟ್ರು ಮತ್ತು ನಟರಾಜರು ನಾನು ಶುರುವಿಗೆ ಪ್ರಾಕ್ಟೀಸ್ ಮಾಡುವಾಗಲೇ ಭಾಷಣಕ್ಕೆ ನಾವು ಒಟ್ಟಿಗೆ ಹೋಗ್ತಾ ಇದ್ದಂಥವರು. ಹಾಗೆ ಒಪ್ಪಿಕೊಂಡಿದ್ದೇನೆ. ಪುರ್ಸೊತ್ತಾದಾಗ ಬರ್ತೇನೆ. ಈಗ ಸ್ವರ ಇಲ್ಲ, ಮಾತಾಡೋದಿಲ್ಲ ಹೇಳಿದರೆ ನಮ್ಮ ನಳಿನ್ ಮತ್ತು ರವಿಶಣ್ಣ ಹೇಳುವಾಗ ಮಾತಾಡಲಿಕ್ಕೆ ಏನು ಯಾವುದೂ ಗೊತ್ತಿಲ್ಲ. ನಿಮ್ಮ ಅರ್ಧ ವರದಿ ಹೇಳಿ ನಾನು ಯಾವುದನ್ನು ಮಾತಾಡೋದು. ಅಂತೂ ರಾಮಾಂಜನೇಯನ ಆಶೀರ್ವಾದ ಒಂದು ಮಾತ್ರ ನನಗೆ ನೆನಪಾಯಿತು. ಹಿಂದೆ ಯಾರು ರಥದ ನಮ್ಮ ಮುರಳಿ ಅಣ್ಣ ಹೇಳುವಾಗ ಹಿಂದಿನ ಇಟ್ಟಿಗೆ ಹೊತ್ತದ್ದು ಜ್ಯೋತಿಯನ್ನು ತಗೊಂಡು ಹೋದ್ದು, ತೀರ್ಥವನ್ನು ತಗೊಂಡು ಹೋದ್ದು ಜ್ಯೋತಿ ಸತ್ಯ ಈಗ ಹೇಳ್ಬೋದು. ಆಗ ಜ್ಯೋತಿ ನಂದಿದವರು ಮನೆಗೆ ಬಂದು ದೇವರ ದೀಪ ತೆಕ್ಕದು ನೀರಿನಲ್ಲಿ ಪಡೆದವರ ಪೊತ್ತಲ್ಲಿ ಹೇಳಿದರೆ ನಾವು ಕಡ್ಡಿಗೀರಿ ಆದರೂ ಕೊಟ್ಟು ರಾಮನನ್ನು ಅವತ್ತು ಮೇಲೆ ಏರಿಸಿದ ಹಾಗೆಯೇ ಇಲ್ಲಿಯ ಕಾರ್ಯಕ್ರಮ ಸುಸೂತ್ರವಾಗಿ ಆಗಲಿಕ್ಕೆ ಇಷ್ಟೆಲ್ಲ ವ್ಯವಸ್ಥೆಯಲ್ಲಿ ಖಂಡಿತ ಆಗ್ತದೆ. ನನಗೂ ಸಾಧ್ಯ ಆದರೆ, ಯಾಕಂದರೆ ಇದರ ಎಡೆಯಲ್ಲಿ 4-5 ಬ್ರಹ್ಮಕಲಶಕ್ಕೆ ಅತಿಥಿಯಾಗಿ ಹೋಗುವುದು ಒಂದು ಬೇರೆ. ಉಮಾಪುರಿ ಅಲ್ಲಿ ರವಿಶಣ್ಣನೇ ತಂತ್ರಿಗಳು, ಅಲ್ಲಿಗೂ ಸ್ವಲ್ಪ ಹೋಗಬೇಕಾಗ್ತದೆ, ಹತ್ರ ಉಂಟು. ಇನ್ನೊಂದು ಮಂಜನಾಡಿಯದ್ದು ಮೊನ್ನೆ ಮುಗೀತಷ್ಟೇ. ನನ್ನ ಊರು ಶರವೂರಿಂದು ಮತ್ತು ಇದು ಸ್ವಲ್ಪ ಅದು ಏಪ್ರಿಲ್ ಫಸ್ಟ್ ವೀಕು, ಇದು ಏಪ್ರಿಲು, ಎಲ್ಲ ಒಟ್ಟೊಟ್ಟಿಗೆ ಇದೆ. ಅದರ ಎಡೆಯಲ್ಲಿ ನಮ್ಮದೇ ಉಂಟಲ್ಲ, ಇದರ ಮಧ್ಯದಲ್ಲಿ ಸಾಧ್ಯ ಆದಷ್ಟು ಬಂದು ನಿಮ್ಮೊಟ್ಟಿಗೆ ಸೇರ್ತೇನೆ ಆ ದೇವರ ಅನುಗ್ರಹದಿಂದ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಈಗೇನು ನಾವು 41 ಗ್ರಾಮ ಸಮಿತಿಗಳನ್ನು ರಚಿಸಿದ್ದೇವೆ. ಪ್ರತಿ ಗ್ರಾಮ ಸಮಿತಿಯಲ್ಲೂ ಕೂಡ ಒಬ್ಬೊಬ್ಬರು ಸಾಮಾಜಿಕ ಜಾಲತಾಣದ ಸಂಚಾಲಕರನ್ನು ನೇಮಿಸಿದ್ದೇವೆ ಮತ್ತು ಕೇಂದ್ರ ಸಮಿತಿಯಿಂದಲೂ ಕೂಡ ಒಬ್ಬರು ಅದನ್ನು ನೋಡಿಕೊಳ್ಳಿಕ್ಕಿರ್ತಾರೆ. ಪ್ರತಿ ಗ್ರಾಮ ಸಮಿತಿಯ ಸಭೆ ಏನಾಗುತ್ತದೆ, ಆ ಸಭೆಗಳು ಅಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳನ್ನು ಪ್ರತಿ ಹಿಂದೂ ಮನೆಗೂ ತಲುಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಆ ನಿರ್ಣಯಗಳನ್ನು ಆ ಗ್ರಾಮ ಸಮಿತಿಯ ಸಂಚಾಲಕ ತಾನು ಆ ವಿಚಾರಗಳನ್ನು ಆ ವಾಟ್ಸಪ್ ಗ್ರೂಪ್ನಲ್ಲಿ ಹಂಚಿಕೊಳ್ತಾನೆ. ಕೇಂದ್ರ ಸಮಿತಿಯಿಂದ ಏನು ನಿರ್ಣಯಗಳಾಗ್ತದೆ, ಕೇಂದ್ರ ಸಮಿತಿಯ ಸಭೆಯ ವಿಚಾರಗಳೇನಿರ್ತದೆ ಅದೆಲ್ಲವನ್ನು ಕೂಡ ನಾವು ಇಲ್ಲಿಂದ ಅದಕ್ಕೆ ಹಂಚಿಕೊಳ್ತೇವೆ. ಈಗಾಗಲೇ 41 ವಾಟ್ಸಪ್ ಗ್ರೂಪ್ಗಳು ಕೂಡ ರಚನೆಯಾಗಿದೆ. ಅದಲ್ಲದೆ ಸುಮಾರು 10,000ಕ್ಕೂ ಅಧಿಕ ಹಿಂದೂ ಮನೆಗಳು ಈ ವಾಟ್ಸಪ್ ಗ್ರೂಪಿನಲ್ಲಿ ಸೇರಿಕೊಂಡಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಲ್ಲಿ ಇವತ್ತು ನೂತನ ಲೋಗೋ ಕೂಡ ಅನಾವರಣವಾಗಿರ್ತಕ್ಕಂತಹದ್ದು. ಇವತ್ತಿನಿಂದ ನಾವು ಇನ್ನೂ ಹೆಚ್ಚು ಜನರನ್ನು ತಲುಪಬೇಕು ಅನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ಸಾಮಾಜಿಕ ಜಾಲತಾಣಗಳಾದಂತಹ ಫೇಸ್ಬುಕ್, ಅದೇ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹನುಮಗಿರಿ ಬ್ರಹ್ಮಕಲಶೋತ್ಸವ ಅಂತ ಹೇಳುವಂತಹ ಒಂದು ಪೇಜನ್ನು ಕೂಡ ತೆರೆದಿದ್ದೇವೆ. ಅದರ QR ಕೋಡ್ ಸ್ಕ್ಯಾನರನ್ನು ಎದುರು ಕೂಡ ಇಟ್ಟಿದ್ದೇವೆ. ಯಾರೆಲ್ಲ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಬಳಸಿಕೊಳ್ತಾರೋ ಅವರೆಲ್ಲರೂ ಕೂಡ ಆ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ಆ ಪುಟಗಳನ್ನು ಫಾಲೋ ಮಾಡಬೇಕು ಅಂತ ಹೇಳುವಂತಹದ್ದನ್ನು ಕೇಳಿಕೊಳ್ತೇವೆ. ಎಲ್ಲ ವಿಚಾರಗಳು ಕೂಡ ಬ್ರಹ್ಮಕಲಶೋತ್ಸವಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ಕೂಡ ಇನ್ನು ಅದರಲ್ಲಿ ಹಂಚಿಕೊಳ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು. 9ರಿಂದ 13ನೇ ತಾರೀಕಿಗೆ ನಡೆಯತಕ್ಕಂಥ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ, ಈ ಕ್ಷೇತ್ರದ ತಂತ್ರಿಗಳಾಗಿರುವಂಥ ಬ್ರಹ್ಮಶ್ರೀ ಕುಂಟಾರು ರವಿಶ ತಂತ್ರಿಗಳೇ, ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂಥ ರವೀಶ ಪಡುಮಲೆ ಅವರೇ,
ಈ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂಥ ಅಚ್ಯುತ ಮೂಡತ್ತಾಯರವರೇ ಹಾಗೂ ಬಂದಿರತಕ್ಕಂಥ ಗ್ರಾಮದ ಎಲ್ಲ ಪದಾಧಿಕಾರಿ ಬಂಧುಗಳೇ, ಸುಮಾರು 75 ದಿವಸಗಳ ಅಂತರದಲ್ಲಿ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಈ ಬ್ರಹ್ಮಕಲಶೋತ್ಸವದ ಜೊತೆಗೆ ಲಕ್ಷೋತ್ತರ ನಾಳಿಕೇರ ಗಣಯಾಗವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಕೂಡ ನಾವೆಲ್ಲ ಒಂದಾಗಿ ಒಟ್ಟಾಗಿ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಯಶಸ್ಸಿನ ದೃಷ್ಟಿಕೋನದಿಂದ ಈ ತಾಲೂಕಿನ 41 ಗ್ರಾಮಗಳಲ್ಲಿಯೂ ಕೂಡ ಸಮಿತಿಯನ್ನು ಮಾಡಿ ಗ್ರಾಮಕ್ಕೆ ಒಬ್ಬ ಸಂಚಾಲಕನನ್ನು ಮತ್ತು ಪ್ರತಿ ಬೂತಿಗೊಬ್ಬ ಸಹ ಸಂಚಾಲಕನನ್ನು ಮಾಡಿ ನಾಳ್ದಿನ ಲಕ್ಷೋತ್ತರ ನಾಳಿಕೇರ ಗಣಯಾಗ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು. ಶ್ರದ್ಧಾ ಭಕ್ತಿಯ ಜೊತೆಗೆ ಸಂಪನ್ನಗೊಂಡು ಈ ಯಜ್ಞದಲ್ಲಿ ನಾವೆಲ್ಲ ಭಾಗವಹಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ರಾಮನಿಗೆ ಮತ್ತು ಹನುಮನಿಗೆ ಒಂದೊಂದು ತೆಂಗಿನಕಾಯಿಯನ್ನು ನಾವೆಲ್ಲ ಅರ್ಪಣೆ ಮಾಡಿ ಆ ದೇವರ ಅನುಗ್ರಹವನ್ನು ಪಡೆಯಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಎಲ್ಲ ಸಿದ್ಧತೆಗಳು ಅತ್ಯಂತ ವೇಗವಾಗಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ನಾಳ್ದಿನ ಬ್ರಹ್ಮಕಲಶೋತ್ಸವದ ಯಶಸ್ಸಿನ ಜೊತೆಗೆ ಈ 2 ಸೇವೆಗಳನ್ನು ಕೂಡ ಹನುಮನಿಗೆ ಮತ್ತು ರಾಮನಿಗೆ ಕೊಡತಕ್ಕಂಥ ಆ ತೆಂಗಿನಕಾಯಿಯ ಕೂಡ ಆ ವ್ಯವಸ್ಥೆಯನ್ನು ಪ್ರತಿ ಮನೆಯಿಂದ ಪ್ರತಿಯೊಬ್ಬ ಹಿಂದುವಿನ ಆ ಲೆಕ್ಕದಲ್ಲಿ ಆ ಸೇವೆಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವೆಲ್ಲರೂ ಜೊತೆಯಾಗಿ ಕೆಲಸವನ್ನು ನಿರ್ವಹಿಸಬೇಕಾಗಿದೆ. ರಾಮತಾರಕ ಜಪ ದೀಕ್ಷೆಯ ನಂತರ ಆ ತಂದಿರತಕ್ಕಂಥ ನಾವು ಕೊಟ್ಟಿರತಕ್ಕಂಥ ಆ ನಾಳಿಕೇರವನ್ನು ತೆಂಗಿನಕಾಯಿಯನ್ನು ಎಲ್ಲಿ ಸಮರ್ಪಣೆ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕೇಂದ್ರ ಸಮಿತಿಯವರು ಸೂಚನೆಯನ್ನು ಕೊಡ್ತಾರೆ. ಆ ಸೂಚನೆಯನ್ನು ನಾವೆಲ್ಲ ಪಾಲನೆ ಮಾಡಿಕೊಂಡು ಗ್ರಾಮದ ಪ್ರಮುಖರು ಮತ್ತು ಬೂತಿನ ಪ್ರಮುಖರು ಅದಕ್ಕಿಂತ ಒಂದು ಬಾರಿ ಮುಂಚಿತವಾಗಿ ಕೇಂದ್ರ ಸಮಿತಿಯವರು ಕೊಟ್ಟಿರತಕ್ಕಂಥ ದಿನಾಂಕದಂತೂ ಈ ಕ್ಷೇತ್ರದಲ್ಲಿ ಸೇರಿ ಮತ್ತೊಮ್ಮೆ ಪೂರ್ಣ ಪ್ರಮಾಣದ ಸಿದ್ಧತೆಯನ್ನು ಮಾಡಿಕೊಂಡು ಏಪ್ರಿಲ್ 9ರಿಂದ 13ನೇ ತಾರೀಕಿನ ನಡೆಯತಕ್ಕಂತಹ ಕಾರ್ಯಕ್ರಮದಲ್ಲಿ ಆ 5 ದಿವಸಗಳಲ್ಲಿ ನಾವೆಲ್ಲ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಈ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಗೊಳಿಸಬೇಕು ಮತ್ತು ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಾವೆಲ್ಲ ಸಂಕಲ್ಪವನ್ನು ಮಾಡೋಣ. ಆ ಬ್ರಹ್ಮಕಲಶೋತ್ಸವ ನಮ್ಮ ಬ್ರಹ್ಮಕಲಶೋತ್ಸವ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಇಡೀ ಗ್ರಾಮ, ಜಿಲ್ಲೆ ಮತ್ತು ಕಾಸರಗೋಡು ಭಾಗದಲ್ಲಿಯೂ ಕೂಡ ಸಮಿತಿಯನ್ನು ಮಾಡಬೇಕು ಅನ್ನತಕ್ಕಂಥ ಆಶಯ ಭಕ್ತರಲ್ಲಿ ಇರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯನ್ನು ತಂದಿದೆ. ಆ ಶ್ರೀರಾಮ ಮತ್ತು ಆಂಜನೇಯನ ಶಕ್ತಿ ಏನು ಎನ್ನುವಂಥದ್ದು ಸಾಬೀತಾಗಿದೆ. ಆ ಹಿನ್ನೆಲೆಯಲ್ಲಿ ನಾಳ್ದಿನ ಕಾರ್ಯಕ್ರಮದ ಯಶಸ್ಸಿನ ದೃಷ್ಟಿಕೋನದಿಂದ ಕೇಂದ್ರ ಸಮಿತಿಯವರು ಕೊಟ್ಟಿರತಕ್ಕಂಥ ಎಲ್ಲ ನಿರ್ದೇಶನಗಳನ್ನು ನಾವೆಲ್ಲ ಪಾಲನೆ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಬೇಕು ಮತ್ತು ಪೂರ್ಣ ಪ್ರಮಾಣದಲ್ಲಿ ಆ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ತೊಡಗಿಸಿಕೊಳ್ಳಬೇಕು. ಆ ಶಕ್ತಿಯನ್ನು ಆಂಜನೇಯ ಮತ್ತು ರಾಮ ನಮಗೆಲ್ಲರಿಗೂ ಅನುಗ್ರಹಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾವೊಂದು ಸಮಾಗಮವನ್ನು ಇವತ್ತು ಮಾಡಿದ್ದೇವೆ. ಬಹುಶಃ ಈ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರೇ, ಸ್ವಾಗತ ಸಮಿತಿ ಅಧ್ಯಕ್ಷರೇ, ಧರ್ಮದರ್ಶಿಗಳೇ, ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿದಂಥ ಎಲ್ಲ ಭಗವದ್ಭಕ್ತರೇ, ಬಹುಶಃ ಗ್ರಾಮ ಸಮಿತಿಯವರನ್ನು ಗುರುತಿಸುವಂಥ ಕೆಲಸ ಮಾಡಿದೆವು. ಆದರೂ ಒಂದಷ್ಟು ವರದಿಯನ್ನು ಹೇಳಬೇಕಂತೇಳಿ ಹೇಳಿದ್ದಾರೆ. ಅದು ಕೂಡ ಸಮಯವನ್ನು ಕೊಟ್ಟಿದ್ದಾರೆ, 3ರಿಂದ 5 ನಿಮಿಷದೊಳಗೆ ಮುಗಿಸ್ಬೇಕಂತೇಳಿ. ಹಾಗೆ ಈಗಾಗಲೇ 60 ಸಮಿತಿಗಳನ್ನು ಮಾಡಬೇಕಂತೇಳಿ ಕೇಂದ್ರ ಸಮಿತಿಯಿಂದ ತೀರ್ಮಾನ ಆದಾಗೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ 40 ಗ್ರಾಮಗಳ ಗ್ರಾಮ ಸಮಿತಿ ಪೂರ್ತಿ ರಚನೆಯಾಗಿದೆ. ವಿಶೇಷವಾಗಿ ಗ್ರಾಮ ಸಮಿತಿಯ ರಚನೆಯಲ್ಲಿ ನಮಗೆ ದೇವಸ್ಥಾನದ ಅಧ್ಯಕ್ಷರುಗಳ ಪ್ರೋತ್ಸಾಹ. ಬಹುಶಃ ನಮ್ಮ 41 ಗ್ರಾಮ ಸಮಿತಿಯಲ್ಲಿ ಕೇರಳದ ಬೆಲ್ಲೂರು ಸೇರಿ 26 ದೇವಸ್ಥಾನದಲ್ಲೇ ಸಭೆ ಆದ್ದು. 26 ದೇವಸ್ಥಾನಗಳಲ್ಲಿ ದೇವಸ್ಥಾನದ ಅಧ್ಯಕ್ಷರುಗಳಿದ್ದೇ ಸಭೆ ನಡೆದದ್ದು ಮತ್ತು ಉಳಿದ 16 ಸಮಿತಿಗಳು ಭಜನಾ ಮಂದಿರದಲ್ಲಿ ಆದ್ದು. ಅಲ್ಲಿ 4 ಗ್ರಾಮದಲ್ಲಿ ದೇವಸ್ಥಾನವೇ ಇಲ್ಲ, ಭಜನಾ ಮಂದಿರಗಳಿರುವುದು. ಉಳಿದದ್ದು ದೇವಸ್ಥಾನ ಕಷ್ಟ ಆಗ್ತದೆ, ಅಂದರೆ ಸಭೆ ಮಾಡಲಿಕ್ಕೆ ಕಷ್ಟ ಅಂತೇಳಿ ಭಜನಾ ಮಂದಿರದಲ್ಲಿ ಮಾಡಿದ್ದು. 3 ಸಭೆಯನ್ನು ಪಕ್ಕದ ಸಹಕಾರಿ ಕ್ಷೇತ್ರದ ಸಭಾಂಗಣದಲ್ಲಿ ಮಾಡಿದ್ದು. ಅಲ್ಲಿ ಕೂಡ ಹೇಳಿದ್ದು ಇಷ್ಟೇ, ನಾಲ್ದು ರಥ ಬರುವುದು ನಮ್ಮ ದೇವಸ್ಥಾನಕ್ಕೆ, ಸಭೆ ಮಾತ್ರ ಇಲ್ಲಿ ಅಂತೇಳಿ, ಸೇರ್ಲಿಕ್ಕೋಸ್ಕರ ರಾತ್ರಿ ಹೊತ್ತು ಸೇರಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ.
ಈ ರೀತಿಯಾಗಿ 41 ಗ್ರಾಮ ಸಮಿತಿಯನ್ನು ಮಾಡಿದ್ದೇವೆ. ಗ್ರಾಮ ಸಮಿತಿಯ ವಿಶೇಷತೆ ಅಂದರೆ ಹೇಳಿದರೆ ನಾವು 6 ವಿಭಾಗಗಳನ್ನು ಮಾಡಿದೆವು. ಒಂದು ರಾಮತಾರಕ ಜಪಯಜ್ಞ ಸಮಿತಿ, ಒಂದು ಲಕ್ಷೋತ್ತರ ನಾರಿಕೇಳ ಸಮಿತಿ, ಒಂದು ರಥಯಾತ್ರೆ ಸಮಿತಿ, ಒಂದು ಭಜನಾ ಸಂಕೀರ್ತನ ಸಮಿತಿ, ಒಂದು ಮಹಿಳಾ ಸಮಿತಿ, ಒಂದು ವಾಟ್ಸಪ್ ಗ್ರೂಪ್ಗೆ ಸಾಮಾಜಿಕ ಸಂಚಾಲಕರೊಬ್ಬರು, ಇಷ್ಟು ಸಮಿತಿಗಳನ್ನು ಮಾಡಿದ್ದೇವೆ. ಬಹುಶಃ ನಮ್ಮ ಧರ್ಮದರ್ಶಿಗಳು ಹೇಳಿದಾಗೆ ಎಲ್ಲರೂ ಕೂಡ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಒಮ್ಮೆ ನನಗೆ ಪುರ್ಸೋತಿಲ್ಲ ಅಂತೇಳಿ ಬಾಯಿ ತೆಗೆಯುವಾಗ ಸಭೆಯಿಂದ ಕ್ಲ್ಯಾಪ್ ಕೊಟ್ಟಾಗ ಎಲ್ಲರೂ ಅನುಮತಿಯನ್ನು ಕೊಟ್ಟು ಸಮಿತಿ ಭಾರಿ ವ್ಯವಸ್ಥಿತವಾಗಿ ರಚನೆಯಾಗಿದೆ. ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ 19 ಸಮಿತಿಗಳು ಇವತ್ತು ಸುಳ್ಯ ಭಾಗ ಮತ್ತು ಕೇರಳದ ಭಾಗದ್ದು ಇನ್ನು ನಾವು ಮುಂದಿನ 4 ತಾರೀಕಿನ ಒಳಗೆ ಎಲ್ಲ ಸಮಿತಿಗಳನ್ನು ರಚನೆಯನ್ನು ಮಾಡ್ತೇವೆ. ಯಾಕಂತ ಹೇಳಿದರೆ ಇವತ್ತು ಬೇರೆ ಬೇರೆ ಸಮಿತಿಯನ್ನು ನಾನು ಈಗ ಹೇಳಿದೆ, ಆ ಸಮಿತಿಗೆ ಸಂಚಾಲಕರನ್ನು ಕೇಂದ್ರ ಸಮಿತಿಯಲ್ಲಿ ಮಾಡಿದ್ದಾರೆ. ಆ ಕೇಂದ್ರ ಸಮಿತಿಯವರು ನಿಮ್ಮನ್ನು ಕರೀತಾರೆ, ಆ ಸಂಬಂಧಪಟ್ಟ ಸಂಚಾಲಕರು ಸಹ ಸಂಚಾಲಕರನ್ನು ನಿಮ್ಮನ್ನು ಕರೆದು ಅವರೊಂದು ಸಭೆ ಮಾಡಿ ಆ ವಿಚಾರವನ್ನು ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತು ನಮಗೆ ಗ್ರಾಮಕ್ಕೆ ಹೋದಾಗ ತುಂಬ ಕಡೆ ಹೇಳಿದರು, ಹೊರಕಾಣಿಕೆ ಇದೆಯಾ ಅಂತೇಳಿ ಕೇಳಿದರು. ಮತ್ತು ರಾಮತಾರಕ ಮಂತ್ರ ಜಪಯಜ್ಞ ಯಾವಾಗ ಆರಂಭ ಆಗೋದು, ಮಾರ್ಚ್ 2ಕ್ಕೆ ಆರಂಭ ಆಗೋದು ಅಂತಲೇ ಹೇಳಿದ್ದೇವೆ. ಲಕ್ಷೋತ್ತರ ನಾರಿಕೇಳ ಸಮರ್ಪಣೆದು ಯಾವಾಗಿಂದ ಆರಂಭ ಅಂತೇಳಿ ಕೇಳಿದ್ದಾರೆ. ಬಹುಶಃ ಎಲ್ಲವನ್ನ ಕೇಳಿ ಒಳ್ಳೆಯ ರೀತಿಯ ಸಲಹೆ ಸೂಚನೆಯನ್ನು ನೀವೆಲ್ಲ ಕೊಟ್ಟಿದ್ದೀರಿ. ಇವತ್ತು ಬಂದವರು ಕೂಡ ತುಂಬ ಜನ ಗ್ರಾಮ ಸಮಿತಿಯಲ್ಲಿ ಇದ್ದವರು. ಬಹುಶಃ ನಮ್ಮ ಗ್ರಾಮ ಸಮಿತಿಯ ಒಟ್ಟು 1356 ಸಂಖ್ಯೆ ನಾವು ಹೋದಾಗ ಗ್ರಾಮ ಸಮಿತಿಯಲ್ಲಿ ನಮಗೆ ಉಪಸ್ಥಿತಿಯ ಸಂಖ್ಯೆ ಸಿಕ್ಕಿದೆ. ಯಾಕಂದರೆ ನಾವೊಂದು ಪುಸ್ತಕದಲ್ಲಿ ಸಹಿ ತೆಗೊಳ್ತಾ ಇದ್ದೆವು, ಹೆಸರು ಫೋನ್ ನಂಬರ್ ಎಲ್ಲ ತೆಗೊಳ್ತಾ ಇದ್ದೆವು. ನಮ್ಮ ಸಮಿತಿಯಲ್ಲಿ ಎಲ್ಲ ಸಮಿತಿಗಳು ಸೇರಿ ಸುಮಾರು 900 ಜನ ಸಮಿತಿಯ ಬೇರೆ ಬೇರೆ ವಿಭಾಗದ ಸದಸ್ಯರಾಗಿ ನೋಂದಣಿ ಆಗಿದ್ದಾರೆ. ಒಟ್ಟು ಒಂದು 5-6 ಗ್ರಾಮದಲ್ಲಿ ಸಂಖ್ಯೆ ಕಡಿಮೆ ಇತ್ತು. ಆದರೆ 2ನೇ ಸಭೆಗೆ ಆಗುವಾಗ ಎಲ್ಲ ಸಮಿತಿಯವರು ಸೇರಿಕೊಂಡು ಅದನ್ನು ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಈ ಸಮಿತಿ 10 ದಿವಸಕ್ಕೆ ಅಥವಾ 15 ದಿವಸಕ್ಕೊಮ್ಮೆ ನೀವು ಸೇರಿ ಏನು ಕೇಂದ್ರ ಸಮಿತಿಯಲ್ಲಿ ವಿಚಾರಗಳು ಬರ್ತದೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನೀವೆಲ್ಲ ಸಹಕಾರವನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ನನ್ನ ವರದಿಯನ್ನು ಮುಗಿಸ್ತೇನೆ. ವಹಿಸಿರ್ತಕ್ಕಂಥ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರೆ, ಹಾಗೆ ನಮ್ಮ ಸಹೋದರರು ಆಗಿರ್ತಕ್ಕಂಥ ಸ್ವಾಗತ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ರವೀಶ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ನಾವು ಭೂತೋ ಮಾಡಬೇಕು ಅಂತ ಹೇಳುವಂಥ ಸಂಕಲ್ಪವನ್ನು ತೊಟ್ಟು ಬಂದಿರತಕ್ಕಂಥ ನನ್ನೆಲ್ಲ ಬಂಧುಗಳೇ, ಈಗಾಗಲೇ ನಮ್ಮ ಸಂಕಲ್ಪದಂತೆ ಅಯೋಧ್ಯೆಯಿಂದ ರಾಮಜ್ಯೋತಿ ಮತ್ತು ಅಂಜನಾದ್ರಿಯಿಂದ ಹನುಮಜ್ಯೋತಿಯನ್ನು ಜೋಡಿಸಿಕೊಂಡು ಈ ಕ್ಷೇತ್ರಕ್ಕೆ ತರಬೇಕು ಅಂತ ಹೇಳುವಂಥ ಒಂದು ಯೋಚನೆಯ ಜೊತೆಗೆ ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಅಯೋಧ್ಯೆಯಿಂದ ಬರ್ತಾ ಇರತಕ್ಕಂಥ ಜ್ಯೋತಿ ನಮ್ಮ ಊರಿನ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಸಂಚರಿಸಿ ಅಲ್ಲಿಂದ ಪ್ರತಿಯೊಬ್ಬ ಹಿಂದುವಿನ ಮನೆಗೆ ತಲುಪಬೇಕು ಹೇಳುವಂಥ ಒಂದು ಯೋಚನೆಯ ಆ ವಿಸ್ತಾರ ಆಗಿರ್ತಕ್ಕಂಥದ್ದನ್ನು ತಮ್ಮ ಮುಂದೆ ಇಡ್ತಾ, ಆ ದೃಷ್ಟಿಯಿಂದ ಒಟ್ಟು ಈ ರಾಮ ಮತ್ತು ಹನುಮ ಜ್ಯೋತಿಯನ್ನು 14 ದಿನಗಳ ಕಾಲ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ತಮ್ಮ ಮುಂದೆ ಈ ರಥಯಾತ್ರೆಯ ವಿವರವನ್ನು ಹೇಳ್ತಾ ಇದ್ದೇನೆ. ನಾವು ಇದೇ ಬರುವ ಮಾರ್ಚ್ 27ನೇ ತಾರೀಕಿಗೆ ಅಯೋಧ್ಯೆಯಿಂದ ಹೊರಡ್ತಾ ಇರ್ತಕ್ಕಂಥ ಈ ಜ್ಯೋತಿ 4 ದಿವಸಗಳ ಕಾಲ ಸುಮಾರು 1600ರಿಂದ 1700 ಕಿಲೋಮೀಟ್ರ್ ಅಂಜನಾದ್ರಿಗೆ 4 ದಿವಸಗಳ ಕಾಲದಲ್ಲಿ ನಾವು ಅಂಜನಾದ್ರಿಗೆ ತಲುಪ್ತೇವೆ. 31ನೇ ತಾರೀಕಿಗೆ ಬೆಳಿಗ್ಗೆ ಅಂಜನಾದ್ರಿಯಿಂದ ಹನುಮ ಹುಟ್ಟಿರ್ತಕ್ಕಂಥ ಕರ್ನಾಟಕದ ಕೊಪ್ಪಳದಲ್ಲಿರ್ತಕ್ಕಂಥ ಅಂಜನಾದ್ರಿಯಿಂದ ಅಲ್ಲಿಂದ ಜ್ಯೋತಿಯನ್ನು ತೆಗೆದುಕೊಂಡು 2 ದಿವಸಗಳ ಕಾಲ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಈ ರಸ್ತೆಯಾಗಿ ಬಂದು ಕಾರ್ಕಳಕ್ಕೆ ತಲುಪ್ತೇವೆ. 2ನೇ ತಾರೀಕಿಗೆ ಕಾರ್ಕಳದಿಂದ ರಥಯಾತ್ರೆಯಲ್ಲಿ ನಮ್ಮ ಈ ಭಾಗದ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಭಾಗದ ಇಂದ ರಥಯಾತ್ರೆಯಲ್ಲಿ ಹೊರಡುವಂಥ ಯೋಚನೆಯನ್ನು ಇಟ್ಟುಕೊಂಡು ಕಾರ್ಕಳದಿಂದ ಈ ರಥದಲ್ಲಿ 2 ಜ್ಯೋತಿಯನ್ನು ಇರಿಸಿಕೊಂಡು ರಥಯಾತ್ರೆ ಆರಂಭ ಆಗತ್ತೆ. ಅಲ್ಲಿಂದ ಕಾರ್ಕಳದಿಂದ ಮಂಗಳೂರು ಕಲ್ಲಡ್ಕ ರಸ್ತೆಯಾಗಿ ನಾವು ಪುತ್ತೂರಿಗೆ 3ನೇ ತಾರೀಕು ಏಪ್ರಿಲ್ 3ನೇ ತಾರೀಕಿಗೆ ಪುತ್ತೂರಿಗೆ ತಲುಪ್ತೇವೆ. ಪುತ್ತೂರಲ್ಲಿ ದೊಡ್ಡ ಸಂಜೆ ಹೊತ್ತಿಗೆ ದೊಡ್ಡ ಕಾರ್ಯಕ್ರಮವನ್ನು ಮತ್ತು ಮೆರವಣಿಗೆ ಮಾಡಿ ಅಲ್ಲಿಂದ ಪುತ್ತೂರು ಭಾಗದ ಎಲ್ಲ ಕಡೆಗಳಲ್ಲಿ ಈ ರಥಯಾತ್ರೆ ಚಲಿಸ್ತದೆ. ಮುಂದಿನ ದಿವಸಗಳಲ್ಲಿ ರಥಯಾತ್ರೆಯ ಎಲ್ಲ
ವಿವರಗಳನ್ನು ಈಗಾಗಲೇ ತಯಾರು ಮಾಡಿದ್ದೇವೆ. ನಾವೆಲ್ಲ ಗ್ರಾಮಗಳಿಗೆ ಬಂದು ಈ ರಥಯಾತ್ರೆ ವಿವರವನ್ನು ನಾವು ಕೊಡ್ತೇವೆ. ಹಾಗೆ ಪುತ್ತೂರು ಮತ್ತು ವಿಟ್ಲದ ಆಸುಪಾಸುಗಳಲ್ಲಿ 4ನೇ ತಾರೀಕು, 5ನೇ ತಾರೀಕು ಮತ್ತು 6, 7 ಮತ್ತು 8 ಈ ದಿವಸಗಳಲ್ಲಿ ಈ ರಥಯಾತ್ರೆ ಸಂಚರಿಸಿ 9ನೇ ತಾರೀಕು, ಏಪ್ರಿಲ್ 9ನೇ ತಾರೀಕು ಬೆಳಿಗ್ಗೆ ಕಾವು ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಗಾಳಿಮುಖ ಕೇರಳದ ಗಡಿಭಾಗದ ತನಕ ಚಲಿಸಿ ಅಲ್ಲಿಂದ ಈ ಕ್ಷೇತ್ರಕ್ಕೆ ಬರುವುದು 9ನೇ ತಾರೀಕಿಗೆ ಬರುವುದಿದೆ. ಹಾಗೆ ಒಟ್ಟು 14 ದಿನ ಸುಮಾರು 2600ರಿಂದ 700 ಕಿಲೋಮೀಟರ್ಗಳ ಈ ರಥಯಾತ್ರೆಯ ಯೋಜನೆಯನ್ನು ಮಾಡಿದ್ದೇವೆ. ಮತ್ತು ರಥಯಾತ್ರೆಯ ಕಲ್ಪನೆ ಏನಪ್ಪ ಅಂತ ಕೇಳಿದರೆ, ಆ ರಥದಲ್ಲಿ ಬರುವಂಥದ್ದು ನಮಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಜ್ಯೋತಿ. ಆ ಜ್ಯೋತಿ ಬರಬೇಕಾದ್ರೆ ನಮ್ಮ ಗ್ರಾಮಕ್ಕೆ ಬರಬೇಕಾದ್ರೆ ನಮ್ಮ ಗ್ರಾಮದ ಗಡಿಗಳಿಂದ ಆ ಜ್ಯೋತಿಯನ್ನು ನಮ್ಮ ವಾಹನಗಳಲ್ಲಿ ಹೋಗಿ ಸ್ವಾಗತ ಮಾಡಿಕೊಂಡು, ಮತ್ತು ಸುಮಾರು ಒಂದು 500ರಿಂದ 1 ಕಿಲೋಮೀಟರ್ನಷ್ಟು ಕುಣಿತ ಭಜನೆ ಇರ್ಬೋದು, ಚೆಂಡೆ ಇರ್ಬೋದು, ವಾದ್ಯ ಇರ್ಬೋದು, ಇದೆಲ್ಲವನ್ನು ಜೋಡಿಸಿಕೊಂಡು ನಮ್ಮ ಯಾವ ಧಾರ್ಮಿಕ ಕ್ಷೇತ್ರಗಳಿಗೆ ನಾವು ನಿಶ್ಚಯ ಮಾಡಿದ್ದೇವೋ ಆ ಧಾರ್ಮಿಕ ಕೇಂದ್ರಗಳಿಗೆ ಕರ್ಕೊಂಡು ಹೋಗುವಂಥದ್ದು ಮತ್ತು ಚೆನ್ನಾಗಿ ಸ್ವಾಗತ ಮಾಡುವಂಥದ್ದನ್ನು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತಾ, ಆ ಜ್ಯೋತಿ ತಮ್ಮ ಧಾರ್ಮಿಕ ಕೇಂದ್ರದ ಸಮೀಪ ಬಂದ ಮೇಲೆ ಆ ಜ್ಯೋತಿಯಿಂದ ರಥದಿಂದ ಜ್ಯೋತಿಯ ನಾವೇ ಇಲ್ಲಿಂದಲೇ ಈ ಕ್ಷೇತ್ರದಿಂದಲೇ ಒಂದು ದೀಪವನ್ನು ನಮ್ಮ ಊರಿನ ಧಾರ್ಮಿಕ ಕೇಂದ್ರಕ್ಕೆ ಕೊಡ್ತೇವೆ. ಅಲ್ಲಿ ಶ್ರೀರಾಮ ಜಯರಾಮ ಮಂತ್ರಪಠಣದೊಂದಿಗೆ ಆ ಜ್ಯೋತಿಯನ್ನು ಕೊಂಡೋಗಿ ಸುಮಾರು 108 ಬಾರಿ ಅಲ್ಲೇ ಶ್ರೀರಾಮ ಜಪವನ್ನು ಮಾಡಿ ಆ ರಥವನ್ನು ಮತ್ತೆ ಅಲ್ಲಿ ನಿಲ್ಲಿಸಲಿಕ್ಕಿಲ್ಲ, ಆ ರಥ ಮುಂದಿನ ಜಾಗಕ್ಕೆ ಚಲಿಸ್ತದೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈ ರಥಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ಮತ್ತು ಈ ರಥದ ಜೊತೆಗೆ ಭಜನೆ ಮತ್ತು ಚೆಂಡೆ ವಾದ್ಯದವನ್ನು ಸಹ ಜೋಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಆದರೆ ನಮ್ಮ ಊರಿನಲ್ಲಿ ಬರ್ತಾ ಇರತಕ್ಕಂಥ ರಥಯಾತ್ರೆಯ ಕಲ್ಪನೆ ಏನಪ್ಪ ಅಂತ ಕೇಳಿದರೆ, ಆ ರಥದಲ್ಲಿ ಬರ್ತಾ ಇರತಕ್ಕಂಥ ಜ್ಯೋತಿಯನ್ನು ಪ್ರತಿಯೊಬ್ಬರ ಮನೆಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡಬೇಕು, ನಾವು ಪಡ್ಕೊಳ್ಬೇಕು. ಅತ್ಯಂತ ಇನ್ನು ಸದ್ಯದಲ್ಲಿ ಎಲ್ಲೋ ಸಿಗದೇ ಇರತಕ್ಕಂಥ ಒಂದು ಅವಕಾಶ, ಅಯೋಧ್ಯೆಯಿಂದಲೇ ಮತ್ತು ಹನುಮನ ಜನ್ಮಭೂಮಿಯಿಂದಲೇ ಬರ್ತಾ ಇರತಕ್ಕಂಥ ರಾಮ ಜ್ಯೋತಿ ಮತ್ತು ಹನುಮ ಜ್ಯೋತಿಯನ್ನು ನಮ್ಮೆಲ್ಲರ ಮನೆಗಳಲ್ಲಿ ಬೆಳಗಿಸುವುದರ ಮುಖಾಂತರ ಸಾರ್ಥಕತೆಯನ್ನು ಪಡಿಬೇಕು. ಅದು ಈ ಒಂದು ಹನುಮಗಿರಿಯ ಬ್ರಹ್ಮಕಲಶೋತ್ಸವದ ಸಂದರ್ಭ ನಮಗೆ ಸಿಕ್ಕಿರ್ತಕ್ಕಂಥ ಭಾಗ್ಯ ಅಂತ ಹೇಳುವಂಥ ಮನಸ್ಸಿನಲ್ಲಿ ನಮ್ಮ ತೃಪ್ತಿಯನ್ನು ಇಟ್ಟುಕೊಂಡು ಈ ಕೆಲಸವನ್ನು ತಾವೆಲ್ಲರೂ ಶಿರಸ ವಹಿಸಿ ಮಾಡಬೇಕು ಅಂತ ಹೇಳುವಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.